ನಡೆಸುವ ಸಮೀಕ್ಷೆಯಲ್ಲಿ ಶ್ರೇಷ್ಠ ಸಂಗೀತ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಪದ್ಮವಿಭೂಷಣ, ಕೊಲ್ಲೂರು ಮೂಕಾಂಬಿಕೆಯ ಪರಮ ಭಕ್ತರು, ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಅತ್ಯಂತ ಆತ್ಮೀಯರು. ಇಂದಿನ ಈ ಸಮಾರಂಭಕ್ಕೆ ಆಗಮಿಸಿರುವುದು ನಮಗೆ ಹೊಸ ಉಲ್ಲಾಸವನ್ನು ಕೊಟ್ಟಿದೆ, ಹೊಸ ಪ್ರೇರಣೆಯನ್ನು ಕೊಟ್ಟಿದೆ ಅಂತ ಹೇಳಿ ಅವರಿಗೆ ಅತ್ಯಂತ ದೊಡ್ಡದಾದಂತಹ ಕರತಾಡದೊಂದಿಗೆ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಸಮಾರಂಭದಲ್ಲಿ ಇನ್ನೋರ್ವರು ನಮ್ಮೊಟ್ಟಿಗಿದ್ದಾರೆ. ಶ್ರೀಯುತ ಹುಳಿಯರೈ ಸಿದ್ದರ್ ಅಯ್ಯಪ್ಪನ್ ಸ್ವಾಮಿಗಳು. ಇವರು ಹುಳಿಯರೈ ಕರಪ್ಪ ಸ್ವಾಮಿ ಮಠದವರಾಗಿದ್ದಾರೆ. ಈ ಮಠದ ಮಠಾಧೀಶರಾಗಿ ಸಹಸ್ರ ಭಕ್ತರನ್ನು ಹೊಂದಿದ್ದಾರೆ. ತೆಂಕಾಸಿ ಜಿಲ್ಲೆ ತಮಿಳುನಾಡಿನಲ್ಲಿ ಶ್ರೇಷ್ಠ ಧಾರ್ಮಿಕ ಚಿಂತಕರು, ಪ್ರವಚನಕಾರರೂ ಆಗಿದ್ದಾರೆ. ಅನೇಕ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಹಿರಿಯರು ಮಹಾತ್ಮರು ಬಂದಿದ್ದಾರೆ. ಅವರಿಗೆ ಅತ್ಯಂತ ದೊಡ್ಡದಾದಂತಹ ಒಂದು ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೇನೆ. ಇಂದಿನ ಸಮಾರಂಭದಲ್ಲಿ ನಮ್ಮ ಎಲ್ಲ ಭಜನಾ ಕಮ್ಮಟಗಳಲ್ಲಿ ಸ್ವತಃ ಭಜಕರಾಗಿ ನಮಗೆ ಪ್ರತಿ ಸಂದರ್ಭದಲ್ಲಿ ಮಾರ್ಗದರ್ಶನ ಸಲಹೆ ನೀಡುವವರು ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಗಳು, ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ ಮಾಡಿಲ್ಲ. ಇವರು ಕಾಯಕ ಯೋಗಿ ಹೌದು, ಕರ್ಮಯೋಗಿ ಹೌದು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಪರಮ ಭಕ್ತರು. ಇವರಿಗೆ ಗೌರವದ ಆಧಾರದ ಸ್ವಾಗತವನ್ನು ನಾನು ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಇಂದಿನ ಈ ಸಮಾರಂಭದಲ್ಲಿ ನಮ್ಮ ತಾಲೂಕಿನ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್ ಅವರು ಭಜನಾ ಕಮ್ಮಟದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ರು. ಎಲ್ಲ ಸಂದರ್ಭದಲ್ಲಿ ಕೂಡ ನಮಗೆ ಅವರು ಸಲಹೆ ಮಾರ್ಗದರ್ಶನ ನೀಡುವವರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆ ನಿನ್ನೆಯ ದಿನ ಸುಮಾರು 60 ನಿಮಿಷಗಳ ಕಾಲ ನಮ್ಮನ್ನು ಸಾಹಿತ್ಯದ ಮೂಲಕ ನಗೆಗಡಲಲ್ಲಿ ತೇಲಿಸಿದವರು ವಿದ್ವಾಂಸರು. ಖಂಡಿತವಾಗಿ ಕೂಡ ಶ್ರೀಯುತ ಮಗಳೂರು ಕಣ್ಣನವರ ಉಪಸ್ಥಿತಿ ನಮಗೆ ಹೊಸ ಶಕ್ತಿಯನ್ನು ನೀಡಿದೆ. ಭಜನಾ ಕಮ್ಮಟದ ಆರಂಭದ 10 ವರ್ಷಗಳಲ್ಲಿ ಪ್ರತಿ ವರ್ಷ ಕೂಡ ಅವರು ನಮಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾರ್ಗದರ್ಶನ ನೀಡುತ್ತಾ ಇದ್ರು. ಅವರಿಗೂ ಕೂಡ ಅತ್ಯಂತ ದೊಡ್ಡದಾದಂತಹ ಒಂದು ಸ್ವಾಗತ. ಇಂದಿನ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತೃಶ್ರೀ ಹೇಮಾವತಿ ಹೆಗಡೆಯವರು, ಉಪಾಧ್ಯಕ್ಷರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್, ಮಹಿಳಾ ಸಮುದಾಯದ ಬೆಳಕು, ಜ್ಞಾನ ವಿಕಾಸ, ವಾತ್ಸಲ್ಯ ಇನ್ನಿತರ ಅನೇಕ ಕಾರ್ಯಕ್ರಮಗಳ ರೂವಾರಿಗಳು. ಇವರಿಗೆ ಅತ್ಯಂತ ದೊಡ್ಡದಾದಂತಹ ಒಂದು ಸ್ವಾಗತ. ಹಾಗೆ ನಮಗೆ ಪ್ರತಿ ಸಂದರ್ಭ ಹುರಿದುಂಬಿಸುವವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯರ, ನಮ್ಮೆಲ್ಲರ ಆದರ್ಶ ಬೆನ್ನೆಲುಬು ಶ್ರೀಯುತ ಹರ್ಷೇಂದ್ರ ಕುಮಾರ್ ಇವರು. ಇವರು ಪ್ರಗತಿಯ ಪ್ರವರ್ತಕ, ಯೋಜನಾ ಸಾಮರ್ಥ್ಯ ಮತ್ತು ಹಲವು ಹೊಸತನದ ಹರಿಕಾರರು, ಕ್ರಿಯಾಶೀಲ ಚೇತನ. ಇವರಿಗೂ ಕೂಡ ಆದರದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಇವರು ಕೂಡ ಭಜನಾ ಕಮ್ಮಟದ ಎಲ್ಲ ಸಂದರ್ಭದಲ್ಲಿ ಸಲಹೆ ಸೂಚನೆ ಕೊಡುವವರು, ಸಾಂಸ್ಕೃತಿಕ, ಧಾರ್ಮಿಕ ಎಲ್ಲ ಕ್ಷೇತ್ರದಲ್ಲಿ ಆಸಕ್ತಿ ಉಳ್ಳವರಾಗಿದ್ದು ನಮ್ಮೆಲ್ಲರ ಮಾರ್ಗದರ್ಶಕರು. ಇವರಿಗೂ ಕೂಡ ಆಧಾರದ ಸ್ವಾಗತಗಳು. ಹಾಗೆ ನಮ್ಮ ವೇದಿಕೆಯ ಹಿಂಭಾಗದಲ್ಲಿ ವಿಶೇಷ ಆಹ್ವಾನಿತರು ಉಪಸ್ಥಿತರಿದ್ದಾರೆ. 17 ಭಜನಾ ಪರಿಷತ್ತಿನ ಪ್ರಾದೇಶಿಕ ಭಜನಾ ಪರಿಷತ್ತಿನ ಅಧ್ಯಕ್ಷರಾದಂತಹ ಬಾಲಕೃಷ್ಣ ಪಂಜ, ಅತ್ಯಂತ ಸರಳ ವ್ಯಕ್ತಿ, ಸಜ್ಜನ ವ್ಯಕ್ತಿ. ಎಲ್ಲ ಸಂದರ್ಭಗಳಲ್ಲಿ ಕೂಡ ನಮಗೆ ಮಾರ್ಗದರ್ಶನ ನೀಡುವವರು. ಬಾಲಕೃಷ್ಣ ಪಂಜ ಇವರಿಗೆ ಆಧಾರದ ಸ್ವಾಗತ. ಹಾಗೆ ಪ್ರದೀಪ್ ಕುಮಾರ್ ಕಲ್ಪುರ ಇವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಸ್ವಾಗತಗಳು. ಹಾಗೆ ಶ್ರೀಯುತ ಸಂಪತ್ ಸಾಮ್ರಾಜ್ಯ ಇವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟಿಗಳು. ಇವರಿಗೂ ಕೂಡ ಆಧಾರದ ಸ್ವಾಗತ. ಹಾಗೆ ವೇದಿಕೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯರ ಪರಮ ಭಕ್ತರು, ಹಾಗೆ ಭಜನಾ ಕ್ಷೇತ್ರದ ಬಗ್ಗೆ ಆಸಕ್ತಿ ಉಳ್ಳಂತಹ ಬೆಂಗಳೂರಿನ ಉದ್ಯಮಿಯಾದಂತಹ ಅನಂತರಾಮಯ್ಯ ಇದ್ದಾರೆ. ಇವರಿಗೂ ಕೂಡ ಸ್ವಾಗತಗಳು. ವೇದಿಕೆಯಲ್ಲಿ ಶ್ರೀಮತಿ ಸೋನಿಯಮ್ಮ ಅವರು ಮತ್ತು ರೇಷ್ಮಾ ಅವರು ಮತ್ತು ಎಲ್ಲರೂ ಕೂಡ ವೇದಿಕೆ ಹಿಂಭಾಗದಲ್ಲಿ ಉಪಸ್ಥಿತಿರುವಂತಹ ಶ್ರೀಯುತ ಪ್ರಸನ್ನರು, ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತ. ವೇದಿಕೆಯ ಮುಂಭಾಗದ ಸಭಾಂಗಣದಲ್ಲಿ ಸೇರಿದಂತಹ ವಿಶೇಷವಾಗಿ ನಮ್ಮ ದೃಶ್ಯ ಮಾಧ್ಯಮ ಕಳೆದ 7 ದಿನಗಳ ಈ ಭಜನಾ ಕಮ್ಮಟದಲ್ಲಿ ಸುದ್ದಿ, U+ ಹೀಗೆ ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ ಮೂಲಕ ಸುಮಾರು 5 ಲಕ್ಷಕ್ಕಿಂತಲೂ ಅಧಿಕ ಜನ ಈ ಭಜನಾ ಕಮ್ಮಟವನ್ನ ದೂರದ ಬೆಂಗಳೂರು, ಬೇರೆ ಬೇರೆ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಭಜನಾ ಕ್ಷೇತ್ರದಲ್ಲಿ ಆಸಕ್ತಿ ಇರುವಂತಹ ಎಲ್ಲ ಭಜಕರು ಕೂಡ 5 ಲಕ್ಷಕ್ಕಿಂತಲೂ ಅಧಿಕ ಜನ ವೀಕ್ಷಣೆ ಮಾಡಿದ್ದಾರೆ. ಅಂತಹ ಮಾಡುವಲ್ಲಿ
ಆಗುವಲ್ಲಿ ಸಹಕಾರ ಮಾಡಿದಂತಹ ನಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮ ಪ್ರತಿ ದಿವಸ ಪತ್ರಿಕೆಯಲ್ಲಿ ಕ್ಷೇತ್ರದ ಈ ಕಮ್ಮಟದ ವರದಿಯನ್ನು ಪ್ರಸಾರ ಮಾಡಿದ್ದಾರೆ. ಅವರಿಗೆ ಅತ್ಯಂತ ದೊಡ್ಡದಾದಂತಹ ಸ್ವಾಗತಗಳು. ಹಾಗೆ ವಿಶೇಷವಾಗಿ 17 ಭಜನಾ ಪರಿಷತ್ತಿನ ಅಧ್ಯಕ್ಷ ಕಾರ್ಯದರ್ಶಿಗಳು, ಸರ್ವ ಸದಸ್ಯರು, ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಎಲ್ಲ ವಿಭಾಗದ ಮುಖ್ಯಸ್ಥರು, ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಅಧಿಕಾರಿ ವರ್ಗದವರು, ಕ್ಷೇತ್ರದ ಭಕ್ತರು, ದೊಡ್ಡ ಸಂಖ್ಯೆಯಲ್ಲಿ ನೆರೆದಂತಹ ಎಲ್ಲ ಭಜಕರು, ಕ್ಷೇತ್ರದ ಅಭಿಮಾನಿಗಳು, ಕ್ಷೇತ್ರದ ಈ ಊರಿನ ಪರ ಊರಿನ ಗಣ್ಯರು, ಪ್ರತ್ಯಕ್ಷ ಪರೋಕ್ಷ ಎಲ್ಲರಿಗೂ ಕೂಡ ಸ್ವಾಗತವನ್ನು ಮಾಡಿ ಸ್ವಾಗತಕ್ಕೆ ಕೊನೆ ವಿರಾಮವನ್ನು ಹಾಕ್ತೇನೆ. ಜೈ ಹಿಂದ್, ಜೈ ಧರ್ಮಸ್ಥಳ ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಶ್ರೀ ವಸಂತ ಭಟ್ ಮಣೆಗಾರು, ಶ್ರೀ ಪ್ರಶಾಂತ್ ಶಿಬಿರಾರ್ತಿ ಗೌರವ ಸಮರ್ಪಣೆಯನ್ನು ಮಾಡಬೇಕು. ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಮಾನದ ಸೇವಾ ಪ್ರತಿಷ್ಠಾನ ಇವರಿಗೆ ಶ್ರೀ ಬಾಲಕೃಷ್ಣ ಪಂಜ ಅಧ್ಯಕ್ಷರು ಗೌರವಾರ್ಪಣೆ ಮಾಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಇಳೆಯರಾಜ ಮಾನ್ಯ ರಾಜ್ಯಸಭಾ ಸದಸ್ಯರು ಹಾಗೂ ಪ್ರಸಿದ್ಧ ಚಲನಚಿತ್ರ ಸಂಗೀತ ನಿರ್ದೇಶಕರು ಮತ್ತು ಗಾಯಕರು ಶ್ರೀ ಸೀತಾರಾಮ್ ತೋರ್ಪಾರಿತಾಯ ಮಾಜಿ ಸಂಚಾಲಕರು ಇವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆ ಅವರಿಗೆ ಕೆ ಮಂಜುಳಾ ಶಿಬಿರಾರ್ತಿ ಇವರು ಗೌರವವನ್ನು ಸಮರ್ಪಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕೆ ಪ್ರತಾಪ್ ಸಿಂಗ್ ನಾಯಕ್ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಇವರಿಗೆ ಶ್ರೀ ಲಕ್ಷ್ಮೀನಾರಾಯಣ ರಾವ್ ಪಾಲ್ಗೊಳ್ಳುಗಾರರು ಗೌರವ ಸಮರ್ಪಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಪುಳ್ಳೆಯ ಸಿದ್ಧ ಅಯ್ಯಪ್ಪನ್ ಸ್ವಾಮಿ ಇವರಿಗೆ ಶ್ರೀ ಮಹಾವೀರ ಅಜ್ರಿ ಹಿರೇನಗಳೂರು ಕಣ್ಣಮಾಮ ಇವರಿಗೆ ಡಾಕ್ಟರ್ LH ಮಂಜುನಾಥ್ ಪಿಡಿಯವರು ಹಾರವನ್ನು ಅರ್ಪಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಹರ್ಷೇಂದ್ರ ಕುಮಾರ್ ಅವರಿಗೆ ಅನಿಲ್ ಕುಮಾರ್ SS ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ SKDLRP ಇವರು ಹಾರವನ್ನು ಅರ್ಪಿಸಬೇಕು. ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರಿಗೆ ಮೋಹಿನಿ ರಾವ್ ಕನ್ಯಾಕುಮಾರಿ ಯುವತಿ ಮಂಡಲ. ಶ್ರೀ ಅನಂತರಾಮ್ ಬೆಂಗಳೂರು ಅವರಿಗೆ ಶ್ರೀ ಗಿರೀಶ್ ಹೆಗ್ಡೆ ಅವರು, ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರಿಗೆ ಕಸಪಾದ ಅಧ್ಯಕ್ಷರಿಗೆ ಸತೀಶ್ ಪೈ ಅವರು ಹಾರವನ್ನು ಅರ್ಪಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಈ ವರ್ಷದ ಕಮ್ಮಟದ ಈ ಬಾರಿಯ ಕಮ್ಮಟದ ವರದಿ ವಾಚನವನ್ನು ಮಾಡಬೇಕು ಅಂತ ಹೇಳಿ ಶ್ರೀ ಸುರೇಶ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಮಂಜುನಾಥಮ್ಮ ಕ್ಷೇತ್ರದ ಸ್ವಾಮಿಯನ್ನು ನಮಸ್ಕರಿಸಿಕೊಳ್ತಾ ಪೂಜ್ಯರ ಮಾತೃಶ್ರೀಯವರ ಸ್ವಾಮೀಜಿಗಳ ದಿವ್ಯೋತ್ಸವಗಳಿಗೆ ಹನುಮಂದು ವೇದಿಕೆಯಂತ ಎಲ್ಲ ಆದರಣೀಯ ಅತಿಥಿಗಳಿಗೆ ವಂದಿಸಿಕೊಳ್ತಾ ವೇದಿಕೆ ಮುಂಭಾಗಿರುವಂಥ ಎಲ್ಲ ಭಜಕರಿಗೆ ಅಧಿಕಾರಿಗಳಿಗೆ ಗೌರವಿಸಿಕೊಳ್ತಾ 2025ನೇ ಸಾಲಿನ ಭಜನಾ ಕಮ್ಮಟದ ಕಿರು ವರದಿಯನ್ನು ತಮ್ಮ ಮುಂದೆ ಇಡಲು ಸಂತೋಷ ಪಡ್ತಿದ್ದೇನೆ. ಧರ್ಮ ಮತ್ತು ಅಭಿವೃದ್ಧಿ ಎಂಬ ಶಬ್ದಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎಂದು ನಂಬಿರುವ ಪೂಜ್ಯ ಹೆಗ್ಡೆಯವರು ಸಾಮಾಜಿಕ ಸುಧಾರಣಾ ಕಾರ್ಯಗಳ ಕಡೆ ನಿಜವಾದ ಭಗವಂತನ ಸೇವೆ ಎಂದು ಅನುಷ್ಠಾನ ಮಾಡಿಕೊಂಡು ಬಂದವರು. ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಯುವಜನತೆಗೆ ಸ್ವಉದ್ಯೋಗ ತರಬೇತಿ, ಭಾರತೀಯ ಸಂಸ್ಕೃತಿ ಕಲೆಗಳಿಗೆ ಪ್ರೋತ್ಸಾಹ ಮತ್ತು ರಕ್ಷಣಾ ಕಾರ್ಯಕ್ರಮಗಳು, ವಿದ್ಯಾಸಂಸ್ಥೆಗಳ ಮೂಲಕ ಗುಣಮಟ್ಟದ ಶಿಕ್ಷಣ, ಐತಿಹಾಸಿಕ ದೇವಸ್ಥಾನಗಳ ಕಟ್ಟಡ ಜೀರ್ಣೋದ್ಧಾರ ಹೀಗೆ ಸ್ವಾಸ್ಥ್ಯ ಸಮಾಜಕ್ಕಾಗಿ ಬೇಕಾಗುವ ಸಮಗ್ರ ಕಾರ್ಯಕ್ರಮಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ನೇತೃತ್ವದಲ್ಲಿ ಅನುಷ್ಠಾನಗೊಳ್ಳುತ್ತಿದೆ. ದೇಶದ ಮಾನವ ಸಂಪನ್ಮೂಲಕ್ಕೆ ಸರಿಯಾದ ಮಾರ್ಗದರ್ಶನ ಸಿಕ್ಕಿತೆಂದರೆ ದೇಶದ ಅಭಿವೃದ್ಧಿಯು ತೀವ್ರಗತಿಯಲ್ಲಿ ಆಗಲು ಸಾಧ್ಯ ಎಂಬ ಅಂಶವನ್ನು ಮನಗಂಡ ಪೂಜ್ಯರು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅನೇಕ ಸಬಲೀಕರಣ ಕಾರ್ಯಕ್ರಮಗಳನ್ನು ಸಂಯೋಜಿಸಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡೆದು
ಸಮಗ್ರ ಅಭಿವೃದ್ಧಿಗಾಗಿ ಧರ್ಮಸ್ಥಳ ಮಾದರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇಂಥ ಮಾದರಿ ಕಾರ್ಯಕ್ರಮಗಳಲ್ಲಿ ಒಂದಾದ ಭಜನೆ ತರಬೇತಿ ಶಿಬಿರವು ಭಜನಾ ಅಭ್ಯಾಸ ಜೊತೆಗೆ ಭಜನಾ ಮಂಡಳಿಗಳ ಸದಸ್ಯರ ವ್ಯಕ್ತಿತ್ವ ವಿಕಸನಕ್ಕೆ ಆದ್ಯತೆ ನೀಡಲಾಗಿತ್ತು. ಭಜನೆಯಲ್ಲಿ ರಾಗ ತಾಳದ ಜೊತೆಗೆ ಭಜಕರ ಹೃದಯದಲ್ಲಿ ಶ್ರದ್ಧಾ ಭಕ್ತಿಯ ಭಾವವು ಬಹಳ ಅವಶ್ಯಕ ಎನ್ನುವಂತ ಪೂಜ್ಯರು ಶುದ್ಧ ಭಜನಾ ಸಾಹಿತ್ಯಕ್ಕೆ ಒತ್ತು ನೀಡಿರುತ್ತಾರೆ. ಭಜನಾ ತರಬೇತಿ ಕಮ್ಮಟದ ಮೂಲಕ ಮಂಡಳಿಯ ಸದಸ್ಯರಲ್ಲಿ ಹೆಚ್ಚಿನ ಶಿಸ್ತು ಮತ್ತು ಹಾಡುಗಾರಿಕೆಯಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂತೆ ಪ್ರೇರಣೆಯನ್ನು ನೀಡಿರುತ್ತಾರೆ. ಶ್ಲೋಕ, ದಾಸ ಸಾಹಿತ್ಯಗಳು, ವಚನಗಳು, ಸಮಕಾಲೀನ ಹಾಡುಗಳು, ಭಕ್ತಿಗೀತೆ, ದೇಶಭಕ್ತಿ ಗೀತೆ ತರಬೇತಿಗಳನ್ನು ನೀಡಲಾಗುತ್ತದೆ. ಮಹಿಳಾ ಅಭ್ಯರ್ಥಿಗಳಿಗೆ ಸಂಪ್ರದಾಯ ಗೀತೆಗಳು, ಶೋಭಾನೆ ಹಾಡುಗಳು ಮತ್ತು ನೃತ್ಯ ಭಜನಾ ತರಬೇತಿ, ನಗರ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಉಪನ್ಯಾಸ ಕಾರ್ಯಕ್ರಮಗಳು ಭಜನಾ ಕಮ್ಮಟದ ವೈಶಿಷ್ಟ್ಯತೆ. ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿವೇಕ್ ಅವರ ಆಶಯದಂತೆ ಈ ಬಾರಿಯ ತರಬೇತಿ ಶಿಬಿರವು ಪರಮ ಪೂಜ್ಯ ಸ್ವಸ್ತಿಶ್ರೀ ಸಿದ್ಧಾಂತ ಕೀರ್ತಿ ಮಹಾಸ್ವಾಮೀಜಿ ಶ್ರೀ ಕ್ಷೇತ್ರ ಅರಸಪುರ ಮಂಡ್ಯ ಜಿಲ್ಲೆ ಇವರು ಉದ್ಘಾಟಿಸಿ ಶುಭಾರಂಭಗೊಳಿಸಿದರು. ಶಿಬಿರಾರ್ಥಿಗಳ ಆಯ್ಕೆ ಪ್ರಕ್ರಿಯೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸಂಯೋಜನೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಭಜನಾ ಆಯ್ಕೆ ಪ್ರಕ್ರಿಯೆಗಾಗಿ ಭಜನಾ ಮಂಡಳಿಗಳ 31 ಸಭೆಗಳನ್ನು ನಡೆಸಲಾಗಿದ್ದು, ಸದಸ್ಯರಲ್ಲಿ ಭಜನೆಯ ಆಸಕ್ತಿ, ರಾಗ, ತಾಳ, ಜ್ಞಾನದ ಬಗ್ಗೆ ವಿಮರ್ಶಿಸಿ ಆಯ್ಕೆ ಮಾಡಲಾಗಿದೆ. ಅತ್ಯಧಿಕ ಸಂಖ್ಯೆಯಲ್ಲಿ ಮಂಡಳಿಗಳು ಈ ಸಭೆಯಲ್ಲಿ ಭಾಗವಹಿಸಿದರೆ ಶ್ರೀ ಧರ್ಮಸ್ಥಳ ಭಜನಾ ಪರಿಷತ್ ಸದಸ್ಯರು ಈ ಸಭೆಯ ಯಶಸ್ಸಿಗೆ ಸಹಕರಿಸಿರುತ್ತಾರೆ. ಶಿಬಿರಾರ್ಥಿಗಳ ವಿವರ: ಸುಮಾರು 113 ಮಂಡಳಿಗಳಿಂದ 204 ಮಂದಿ ಸದಸ್ಯರಲ್ಲಿ 90 ಮಂದಿ ಪುರುಷರು ಹಾಗೂ 113 ಮಂದಿ ಮಹಿಳಾ ಅಭ್ಯರ್ಥಿಗಳಿದ್ದರು. ಇದರಲ್ಲಿ 45 ವಯಸ್ಸಿನೊಳಗಿನ 168 ಶಿಬಿರಾರ್ಥಿಗಳು, 45 ವರ್ಷಕ್ಕಿಂತ ಮೇಲ್ಪಟ್ಟವರು 36 ಶಿಬಿರಾರ್ಥಿಗಳು ಈ ಶಿಬಿರದಲ್ಲಿ ಭಾಗವಹಿಸಿರುತ್ತಾರೆ. ಇದರಲ್ಲಿ ಕೃಷಿಕರು, ಕೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳು, ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರು, ಸಹೋದ್ಯೋಗಿಗಳಂತ ತಂಡವಾಗಿರುತ್ತದೆ. SLC, PUC ಪದವಿ, ಸ್ನಾತಕೋತ್ತರ ಪದವಿ, ITI, ಡಿಪ್ಲೊಮೊ, TCH ವಿದ್ಯಾಭ್ಯಾಸ ಹೊಂದಿರುವ ಸದಸ್ಯರು ಭಾಗವಹಿಸಿರುತ್ತಾರೆ. ಸುಮಾರು 20 ಜಿಲ್ಲೆಗಳ ಸಂಗಮ ಶ್ರೀ ಕ್ಷೇತ್ರದಲ್ಲಿ ಆಗಿರುತ್ತದೆ. ಯುವತಿಯರು ಅಧಿಕ ಸಂಖ್ಯೆಯಲ್ಲಿದ್ದು ಅತ್ಯಂತ ಚಟುವಟಿಕೆಯಿಂದ ಭಕ್ತಿಯಿಂದ ಭಾಗವಹಿಸಿರುತ್ತಾರೆ. ಅತ್ಯಂತ ಶೀಘ್ರವಾಗಿ ಅತಿ ವೇಗದಲ್ಲಿ ಭಜನೆಗಳನ್ನು ಕರಗತ ಮಾಡಿಕೊಳ್ಳುವಂತ ಅಭ್ಯಾಸ ಬೆಳೆಸಿಕೊಂಡಿರುತ್ತಾರೆ. ಹಾಡುಗಳು ಮತ್ತು ಕಲಾವಿದರು: ಈ ತರಬೇತಿಯಲ್ಲಿ 31 ಹಾಡುಗಳ ತರಬೇತಿ ನೀಡಲಾಗಿದೆ. ಶ್ಲೋಕ, ವಚನ, ಗಣಪತಿ ಸ್ತುತಿ, ದೇವಿ ಸ್ತುತಿ, ನಾಮಾವಳಿಗಳು, ಜ್ಞಾನಪದ ಶೈಲಿಯ ಭಜನೆಗಳನ್ನು ಆಯ್ಕೆ ಮಾಡಲಾಗಿದೆ. ಭಜನಾ ತರಬೇತಿಗಾಗಿ ಶ್ರೇಷ್ಠ ಕಲಾವಿದರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಭಕ್ತಿ ಸಂಗೀತ, ಕಾವ್ಯ ಸಂಗೀತ, ಸುಗಮ ಸಂಗೀತದಲ್ಲಿ ವಿಶೇಷ ಸಾಧನೆ ಮಾಡುತ್ತಾ ಭಜನಾ ತರಬೇತಿಗಳನ್ನು ನೀಡಿ ಶಾಸ್ತ್ರಾರ್ಹ ಶಿಷ್ಯರನ್ನು ಮತ್ತು ಅಭಿಪ್ರಾಯ ಹೊಂದಿರುವಂತಹ ಶ್ರೇಷ್ಠ ಗಾಯಕರು ಶ್ರೀ ಶಂಕರ್ ಶಾನ್ಭಾಗ, ಶ್ರೀ ರಾಮಕೃಷ್ಣ ಕಾಟಕುಕ್ಕೆ ಅವರು, ಶ್ರೀ MS ಗಿರಿಧರ್, ವಿದುಷಿ ಶ್ರೀಮತಿ ಉಷಾ ಹೆಬ್ಬಾರ್, ವಿದುಷಿ ಶ್ರೀಮತಿ ಸಂಗೀತ ಬಾಲಚಂದ್ರ. ಮಹಿಳಾ ಶಿಬಿರಾರ್ಥಿಗಳಿಗೆ ರಾಗ ತಾಳದ ತರಬೇತಿಯನ್ನು ಶ್ರೀಮತಿ ಮನೋರಮಾ ತೋಳ್ಪಡ್ತಾಯ, ಶೋಭಾನೆ ಸಂಪ್ರದಾಯ ಹಾಡುಗಳ ತರಬೇತಿಯನ್ನು ಶ್ರೀಮತಿ ಸೌಮ್ಯ ಸುಭಾಷ್ ಧರ್ಮಸ್ಥಳ. 7 ದಿನಗಳಲ್ಲಿ ಹಿಮ್ಮೇಳದಲ್ಲಿ ಸಹಕರಿಸಿದಂತಹ ಹಿರಿಯರಾದ ಶ್ರೀ ಮಂಗಲದಾಸ್ ದುರ್ವಾಡಿ, ಶ್ರೀ ನಾಗೇಶ್ ಶೆಣೈ, ಶ್ರೀ ರವಿರಾಜ್ ಶೆಟ್ಟಿ ಉಜಿರೆ. ನೃತ್ಯ ಭಜನಾ ತರಬೇತಿಯನ್ನು ಶ್ರೀ ರಮೇಶ್ ಕಲ್ಮಾಡಿ, ಶ್ರೀ ಶಂಕರ್ ಹಾಗೂ ಮಹಿಳಾ ಶಿಬಿರಾರ್ಥಿಗಳಿಗೆ ವಿದುಷಿ ಕುಮಾರಿ ಚೈತ್ರ ಹಾಗೂ ಕುಮಾರಿ ಮಾಧವಿ ಅವರು ತರಬೇತಿ ನೀಡಿರುತ್ತಾರೆ. ಮಾಹಿತಿ ಕಾರ್ಯಕ್ರಮಗಳು: ಭಜನಾ ತರಬೇತಿಯಲ್ಲಿ ವ್ಯಕ್ತಿತ್ವ ವಿಶ್ಲೇಷಣೆಗೆ ಆದ್ಯತೆ ನೀಡಲಾಗಿದ್ದು ಉಪನ್ಯಾಸಗಳನ್ನು ಆಯೋಜನೆ ಮಾಡಲಾಗಿದೆ. ಪೂಜ್ಯ ಹೆಗ್ಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ಅವರು ಶಿಬಿರಾರ್ಥಿಗಳ ಜೊತೆ ಸಂವಾದ ನಡೆಸಿದ್ದು ಮಂಡಳಿಗಳು ಕೈಗೊಳ್ಳಬಹುದಾದ ಕ್ರಮಗಳ ಕುರಿತು ಮಾರ್ಗದರ್ಶನ ನೀಡುತ್ತಾರೆ. ಭಜನಾ ಶಿಬಿರಕ್ಕೂ ಇದ್ದು ಮಾರ್ಗದರ್ಶನ ಮಾಡಿದ ಶ್ರೀ ಮೋಹನ್ದಾಸ್ ಸ್ವಾಮೀಜಿ, ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ ಶ್ರೀಧಾಮ ಮಾನಿಲ ಇವರು ಧಾರ್ಮಿಕ ಉಪನ್ಯಾಸ ನಡೆಸುತ್ತಾರೆ. ಉಪನ್ಯಾಸ ಕಾರ್ಯಕ್ರಮಗಳು: ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಸಾಮಾಜಿಕ ಇತರ ಕ್ಷೇತ್ರಗಳಿಗೆ ನೀಡಿದ ಧಾರ್ಮಿಕ ಸಾಮಾಜಿಕ ಕೊಡುಗೆಗಳ ಬಗ್ಗೆ ಉಪನ್ಯಾಸವನ್ನು ಡಾಕ್ಟರ್ LH ಮಂಜುನಾಥ್ ಮುಖ್ಯ ಕಾರಣಕರ್ತರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಭಜನಾ ಮಂಡಳಿಗಳ ಧಾರ್ಮಿಕ ಆಚರಣೆಗಳು ಹೇಗೆ ಬೇಕೆಂಬ ಬಗ್ಗೆ ಶ್ರೀ ಉಜಿರೆ ಅಶೋಕ್ ಭಟ್, ಉತ್ತಮ ಆರೋಗ್ಯಕರ ಅಭ್ಯಾಸಗಳು ಶ್ರೀ ವಿಚಾರದ ಬಗ್ಗೆ ವಿವೇಕ್ ವಿನ್ಸೆಂಟ್ ಪಾಯಸ್, ಭಜನೆ ಮತ್ತು ಬದುಕು ಎಂಬ ವಿಚಾರದ ಬಗ್ಗೆ NR ಶರ್ಮಾ ಭಾರತಪುರ ಇವರು ಉಪನ್ಯಾಸ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಾರೆ. ಯೋಗಾಭ್ಯಾಸ ಮತ್ತು ಚಿಂತನ ಕಾರ್ಯಕ್ರಮಗಳು: ಪ್ರತಿದಿನ ಮುಂಜಾನೆ ಯೋಗಾಭ್ಯಾಸವನ್ನು ಪುರುಷ ಶಿಬಿರಾರ್ಥಿಗಳಿಗೆ ಡಾಕ್ಟರ್ ಶಶಿಕಾಂತ್ ಜೈನ್, ಮಹಿಳಾ ಶಿಬಿರಾರ್ಥಿಗಳಿಗೆ ಕುಮಾರಿ ಭಾಷಿನಿ ಮತ್ತು ಕುಮಾರಿ ರಕ್ಷಿತಾ ಶೆಟ್ಟಿ ಅವರು ನಡೆಸಿಕೊಟ್ಟಿರುತ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು: ಪ್ರತಿನಿತ್ಯವೂ ಸಂಜೆ 7:30ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಮೊದಲನೇ ದಿನ ರಂಗಗೀತೆ ಹಾಗೂ ಇತರ ತತ್ವ ಪದಗಳು, 2ನೇ ಹಾಗೂ 3ನೇ ದಿನ SDM ಕಲಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ವಿವಿಧ ನೃತ್ಯ ಕಲಾ ವೈಭವ ಮತ್ತು ಮಕ್ಕಳ ಯಕ್ಷಗಾನ ಪ್ರದರ್ಶನ. ದಾಸವಾಣಿ ಕಾರ್ಯಕ್ರಮ ಶ್ರೀ ರಾಜೇಶ್ ಪಡಿಯಾರ್ ಅವರಿಂದ. ಮಂಜುನಾಥ ಸಂಗೀತ ಕಚೇರಿ ಶ್ರೀ ನಿತ್ಯಾನಂದ ರಾವ್ ಹಾಗೂ ಅವರ ತಂಡದವರು. 5ನೇ ದಿನ ಶ್ರೀ ಹಿರೇಮಗಳೂರು ಕಣ್ಣನ್ ಕನ್ನಡ ಪೂಜಾರಿಗಳು ಸಾಹಿತ್ಯಗಳು ಇವರು. ಹಾಸ್ಯರಹಿತ ಮಾತ್ರೆ ಮಂಟಪ ಕಾರ್ಯಕ್ರಮ
ನಗರ ಭಜನೆ ಶ್ರೀ ಕ್ಷೇತ್ರದ ವಿವಿಧ ಭಾಗಗಳಿಗೆ ತೆರಳಿ ಶ್ರೀ ಕ್ಷೇತ್ರದಲ್ಲಿ ವಿಶೇಷ ಭಜನಾ ಸಂಚಲನವನ್ನು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ನಾಗರಿಕರ ಸಹಕಾರ ಮತ್ತು ಸ್ಪಂದನೆ ಅತ್ಯದ್ಭುತವಾಗಿತ್ತು. ಈ ಭಜನಾ ತರಬೇತಿ ಶಿಬಿರ ಕಾರ್ಯಕ್ರಮವು ಯಶಸ್ವಿಯಾಗಿದೆ ಎಂಬ ಆಶಯದೊಂದಿಗೆ ಇದನ್ನು ನಡೆಸುವಲ್ಲಿ ನಮಗೆ ಮಾರ್ಗದರ್ಶನ ಮಾಡಿದಂತಹ ಪೂಜ್ಯರಿಗೆ, ಮಾತೃಶ್ರೀ ಅಮ್ಮನವರಿಗೆ, ಶ್ರೀ ಹರ್ಷಿತ್ ಕುಮಾರ್ ಅವರಿಗೆ ಮತ್ತು ಕುಟುಂಬ ವರ್ಗದವರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಭಜನಾ ಕಮ್ಮಟದ ಯಶಸ್ವಿಗೆ ಸಹಕರಿಸಿದ ಧರ್ಮಸ್ಥಳ ಕ್ಷೇತ್ರದ ಎಲ್ಲ ವಿಭಾಗಗಳ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯತಿ ಎಲ್ಲ ಅಧಿಕಾರಿಗಳಿಗೆ, ಊರಿನ ಗಣ್ಯರಿಗೆ, ಅಂಗಡಿ ಮಾಲೀಕರಿಗೆ, ಕನ್ಯಾಕುಮಾರಿ ಯುವತಿ ಮಂಡಲದ ಸದಸ್ಯರಿಗೆ, ಭಜನಾ ಪರಿಷತ್ತಿನ ಸದಸ್ಯರಿಗೆ, ಭಜನಾ ಕಮ್ಮಟದ ಸಮಿತಿ ಸದಸ್ಯರಿಗೆ, ಸಮಸ್ತ ಊರಿನ ನಾಗರಿಕರಿಗೆ, ಶಿಬಿರದ ಯಶಸ್ವಿಗೆ ಕೇಂದ್ರ ಬಿಂದುವಾದ ಶಿಬಿರಾರ್ಥಿಗಳಿಗೆ, ಕಾರ್ಯಕ್ರಮ ವಿತರಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೆ ಗೌರವದ ವಂದನೆ ಸಲ್ಲಿಸುತ್ತಾ ವರದಿಗೆ ಪೂರ್ವವಾಗಿದ್ದೇನೆ. ಜೈ ಭಜನಾ ಕಮ್ಮಟ. ಸಾಕ್ಷಾತ್ ಸರಸ್ವತಿಯ ವರಪುತ್ರ, ಭಾರತೀಯ ಸಂಗೀತ ಕ್ಷೇತ್ರದ ಅಪ್ರತಿಮ ಧ್ರುವತಾರೆ ಇಳೆಯರಾಜ್ ಶ್ರೀಯುತರು ಸಂಗೀತಜ್ಞ, ಸಾಹಿತ್ಯ, ಸಂಗೀತ ಸಂಯೋಜಕರಾಗಿ ಹಲವು ಸಂಗೀತ ಪರಿಕರಗಳ ವಾದಕರಾಗಿ, ಹಾಡುಗಾರರಾಗಿ, ಭಾರತೀಯ ಸಿನಿಮಾ ಕ್ಷೇತ್ರದಲ್ಲಿ ಅನನ್ಯ ಸಾಧಕರಾಗಿ ಬೆಳೆದು ಬಂದವರು. ಶ್ರೀಯುತರ ವಿಶೇಷತೆ ಭಾರತೀಯ ಜಾನಪದ ಸಂಗೀತ, ಸಂಪ್ರದಾಯ ಸಂಗೀತ ವಾದ್ಯಗಳನ್ನು ಪಾಶ್ಚಾತ್ಯ ಸಂಗೀತದ ಜೊತೆಗೆ ಸಂಯುಕ್ತ ಮಾಡಿ ಹೊಸತನ ಸಿಂಧು ಭೈರವಿ, ರುದ್ರವೀಣಾ, ಗೋಲ್ಡ್ ರೆಮಿ ಅವಾರ್ಡ್, ಇಸೈ ಜ್ಞಾನಿ, ಸಂಗೀತ ಸಂತ ಎಂಬಂತ ಬಿರುದಾಂಕಿತವನ್ನು 1988ರಲ್ಲಿ ಪಡೆದಿರುವವರು. ಅಣ್ಣಾಮಲೈ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಅನ್ನು ಪಡೆದಂಥವರು, ಅನೇಕ ವಿದೇಶಿ ಪ್ರಶಸ್ತಿ ಪಡೆದವರು. ಶ್ರೀಯುತರ ನಾಲಿಗೆಯಲ್ಲಿ ಶಾರದೆ, ಬೆರಳಿನಲ್ಲಿ ಸರಸ್ವತಿ, ಮನಸ್ಸಿನಲ್ಲಿ ಮಹಾಲಕ್ಷ್ಮಿ ಇರುವಂತ ಮಾನಸ ಪುತ್ರ, ಸರಸ್ವತಿಯ ಮಾನಸ ಪುತ್ರ, ಸಂಪೂರ್ಣ ಅನುಗ್ರಹವನ್ನು ಪಡೆದವರು ಇಳೆಯರಾಜ್. ಪದ್ಮಭೂಷಣ ಪ್ರಶಸ್ತಿ ಜೊತೆಗಾರದಲ್ಲಿ ರಾಜ್ಯಸಭಾ ಸದಸ್ಯರಾಗಿ ನಿಯುಕ್ತಿಗೊಂಡು ಶ್ರೀ ಇಳೆಯರಾಜರವರು ಈ ಸಭೆಯನ್ನು ಉದ್ದೇಶಿಸಿ ಇಳೆಯರಾಜರನ್ನು 2 ಮಾತು ನಾನು ಪರಿಚಯ ಹೇಳಬೇಕು ಅಂತ ಹೇಳಿ ಅವರ ಅಪೇಕ್ಷೆ, ಮತ್ತು ನಾನು ಕೂಡ ಅದನ್ನು ಮೊದಲೇ ಅಪೇಕ್ಷೆ ಪಟ್ಟಿದ್ದೆ. ಬಹಳ ಚೆನ್ನಾಗಿ ಪರಿಚಯವನ್ನು ಹೇಳಿದ್ದಾರೆ. ನಮ್ಮ ನಾಡಿನಲ್ಲಿ ಇಳೆಯರಾಜವರ ಹೆಸರು ಬಹಳ ಪ್ರಖ್ಯಾತ. ನಾನು ರಾಜ್ಯಸಭೆಯಲ್ಲಿ ನನ್ನ ಪಕ್ಕದಲ್ಲೇ ಕೂತ್ಕೊಳ್ತಾರೆ ಅವರು, ನನ್ನ ಪಕ್ಕದ ಸೀಟ್ ಅವರು. ಅದರ ಮೇಲೆ ಎಲ್ಲ ಅಲ್ಲಿ ಕಲಾವಿದರು ಬಂದು ಇವರು ನಮಸ್ಕಾರ ಮಾಡ್ತಾರೆ. ನಮ್ಮ ಚಲನಚಿತ್ರ ನಟರು, ನೃತ್ಯದವರು ಮತ್ತು ಬೇರೆ ಬೇರೆ ಕ್ರೀಡೆಯಲ್ಲಿ ಇರ್ತಕ್ಕಂಥವರು, ನಮ್ಮ ಇವರು ಅನೇಕ ಮಂದಿ ಕ್ರೀಡೆಯಲ್ಲಿ ಯಾರು ಮೊದಲು ಅವರ ಕಾಲದಲ್ಲಿ ನಮಸ್ಕಾರ ಮಾಡಿ ರಾಜ್ಯಸಭೆಯಲ್ಲಿ ಗೌರವ ಕೊಡ್ತಾರೆ. ಯಾಕೆಂದರೆ ನಮ್ಮ ನಾಡಿನಲ್ಲಿ ಬಹಳ ಮಂದಿ ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ತಾರೆ, ಅಥವಾ ಮ್ಯೂಸಿಕ್ ಕಂಪೋಸರ್ಸ್ ಇರ್ತಾರೆ. ಆದರೆ ಇವರದ್ದು ಸ್ಥಾನ ಬೇರೆ ಇದೆ. ಯಾಕಂದರೆ ಇವರು ವೈಯಕ್ತಿಕವಾಗಿ ಸಾತ್ವಿಕ ಜೀವನ, ಸರಳ ಜೀವನ ಮತ್ತು ವಿದ್ವಾಂಸರು. ಹಾಗಾಗಿ ಕ್ರಿಯೇಟಿವಿಟಿ, ಅವರು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಅವರ ಆಫೀಸಲ್ಲಿ ಕುಳಿತು ಇವತ್ತು ಕೆಲಸ ಮಾಡಿ 80 ವಯಸ್ಸು ಈಗಲೂ ಕೂಡ ಅವರು ಆಫೀಸಿಗೆ ಹೋಗಿ ಬೆಳಿಗ್ಗೆ ಸಂಜೆವರೆಗೆ ಕೆಲಸ ಮಾಡ್ತಾರೆ. ಮತ್ತು ಭಾಳ ಶ್ರೇಷ್ಠವಾದಂಥ ಅವರು, ನಾನು ಸಣ್ಣದಿರುವಾಗ ತಮಿಳು ಸಿನಿಮಾ ನೋಡ್ತಾ ಇದ್ದೆ. ಹಾಗಾಗಿ ನನಗೆ ತಮಿಳು ಚೆನ್ನಾಗಿ ಬರುತ್ತೆ. ನಾನು ಹೇಳ್ತಿದ್ದವರಿಗೆ ಎಂ ಜಿ ರಾಮಚಂದ್ರ ಮತ್ತು ಶಿವಾಜಿ ಗಣೇಶನ್ ಸಿನಿಮಾ ನಾನು ನಮ್ಮ ತಂದೆಯವ್ರ ಜೊತೆ ಹೋಗಿ ನೋಡ್ತಾ ಇದ್ದೆ. ಹಾಗಾಗಿ ತಮಿಳು ಬರುತ್ತೆ ಅಂತೇಳಿ. ಅದಕ್ಕೆ ಹಾಗಾಗಿ ಈಗಲೂ ಸುಮಾರು 160 ವರ್ಷದಲ್ಲಿ ಕೂಡ ಇಳೆಯರಾಜರ ಹೆಸರು ಕೇಳಿದ ತಕ್ಷಣ ಇನ್ನೂ ಕೈ ಮುಗಿತಾರೆ. ಅಷ್ಟು ದೊಡ್ಡ ಕೀರ್ತಿ ಅವರಿಗೂ. ಅವರು ಶ್ರೇಷ್ಠ ಸಂಗೀತ ವಾದ್ಯಗಳಂತೂ ಅವರಿಗೆ ಎಲ್ಲ ವಾದ್ಯಗಳು. ನಿನ್ನೆ ಮ್ಯೂಸಿಯಂ ನೋಡಿದರು. ಮ್ಯೂಸಿಯಮಲ್ಲಿ ಭಾಳ ಸಂಚಾರ ಮಾಡಿ ಅಲ್ಲಿ ಮ್ಯೂಸಿಯಮನ್ನು ನೋಡಿ ಅಲ್ಲಿ ಕೆಲವು ವಿಷಯಗಳನ್ನ ಹೇಳಿದರು. ಈಗ ಎಲ್ಲ ಆಧುನಿಕ ಎಲೆಕ್ಟ್ರಾನಿಕ್ಗಳು ಬಂದಿದೆ. ಆಗ ಎಲೆಕ್ಟ್ರಾನಿಕ್ಸ್ ಎಲ್ಲ ಬರೋ ಹಿಂದೆ ಒಂದೊಂದು ಸಿನಿಮಾಕ್ಕೆ ಅವರು ಮ್ಯೂಸಿಕ್ ಕೊಡಬೇಕಂದ್ರೆ ಎಷ್ಟು ಕಷ್ಟಪಡ್ತಾ ಇದ್ರು, ಎಷ್ಟು ಶ್ರಮ ಪಡ್ತಾ ಇದ್ರು ಅನ್ನೋದನ್ನ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಮಗೆ ಭಾಳ ಆಸೆ ಇತ್ತು ಅವರು ಬಂದು ನಿಮಗೆಲ್ಲ ಮಾತನಾಡಿಸಿ ನಿಮಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತು. ಭಜಕರಿಗೆ ಸಂಗೀತ ಕ್ಷೇತ್ರದಲ್ಲಿ ಅವರಿಗಿಂತ ದೊಡ್ಡ ವ್ಯಕ್ತಿ ನಿಮಗೆ ಆಶೀರ್ವಾದ ಮಾಡಲಿಕ್ಕೆ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಇವತ್ತು ಭಾಳ ಸಂತೋಷ. ನಮ್ಮನ್ನು ಸ್ವಾಗತಿಸಿ ಕ್ಷೇತ್ರದ ಪರವಾಗಿ ಗೌರವಿಸಿ ನಿಮಗೆ 4 ಆಶೀರ್ವಚನ ಮಾತು ಹೇಳಬೇಕು ಅಂತ ಅವ್ರು ಕೇಳ್ತಾರೆ. ನಿಮ್ಮೆಲ್ಲರಿಗೆ ನನ್ನ ನಮಸ್ಕಾರ. ಸ್ವಾಮೀಜಿಗಳಿಗೆ ನನ್ನ ಪ್ರತ್ಯೇಕ ನಮಸ್ಕಾರ. ಹೆಗ್ಡೆನವರು ಇಲ್ಲಿ ಬರೋದಕ್ಕೆ ಹೇಳಿದರು. ಅವರ ಮಾತು ಮಂಜುನಾಥ ಮಾತಂದರೆ ಮಾತು ಮಂಜುನಾಥ ಮಾತಂದ್ರಲ್ಲ, ಅದೇ ಥರ
ಹೆಗ್ಡೆಯವರು ನಾವು ಪಕ್ಕ ಸೀಟ್ನಲ್ಲಿ ಹೇಳಿದ್ರಲ್ಲ ಪಾರ್ಲಿಮೆಂಟ್ನಲ್ಲಿ, ಅದು ಆ ಥರ ನನ್ನ ಕರೆಯಿದರು. ನಾನು ಇಲ್ಲಿ ಬಂದುಬಿಟ್ಟೆ. ಯೂಶ್ವಲ್ ಆಗಿ ಏನು ಪ್ರೋಗ್ರಾಮು ನಾನು ಹೋಗೋನಲ್ಲ. ನಾನು ಮಾಡಿದ ಸಿನಿಮಾ ಇಷ್ಟುವರೆಗೆ 1500 ಫಿಲ್ಮ್ಸ್ ಆಗಿ ಹೋಗಿತ್ತು. ಆಮೇಲೆ ಭಕ್ತಿಗಾನಗಳು, ಆಮೇಲೆ ಪ್ರೈವೇಟ್ ಆಲ್ಬಮ್ಸು, ಮ್ಯೂಸಿಕಲ್ ಆಲ್ಬಮ್ಸು, ಆಮೇಲೆ ಶಾರ್ಟ್ ಫಿಲ್ಮ್ಸು, ಇದೆಲ್ಲ ಇದೆ. ಅದೆಲ್ಲ ಬೇರೆ ಕತೆ. ಯಾವ ಥರ ಕೆಲಸ ಸಿನಿಮಾನಲ್ಲಿ ನಾನು ಮಾಡ್ತೀನಿ ಅಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕನ್ನಡದಲ್ಲಿ ಶಿವಸೈನ್ಯ ಅಂದು ಒಂದು ಫಿಲ್ಮ್ ಬಂದಿದೆ. ಯಾವಾಗ ಇದೋ ಇರಲಿಲ್ಲ ಹೋಗಿಲ್ಲ. ನಮ್ಮ ಶಿವ ರಾಜ್ಕುಮಾರಣ್ಣ ಪುತ್ರ ಶಿವ ಆ್ಯಕ್ಟ್ ಮಾಡಿದ್ದು. ಅದರಲ್ಲಿ ಒಂದು ಸಿಚುವೇಶನ್ ಹೇಳಿದರು ಡೈರೆಕ್ಟರ್. ಏನು ಅಂದು ಆ ಸಿಚುವೇಶನ್ಗೆ ನಾನು ಹಾಡು ಮಾಡಬೇಕು. ಅದಕ್ಕೆ ಸಿಚುವೇಶನ್ ಹೇಳ್ತಾರೆ. ಸ್ಟೂಡೆಂಟ್ಸ್ ಎಲ್ಲ ಗಲಾಟೆ ಮಾಡಿದರು. ಪೊಲೀಸ್ ಬಂದು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಟ್ಟುಬಿಟ್ರೆ ಅಲ್ಲಿ ಜೈಲ್ ವಾರ್ಡನಲ್ಲಿ ಗಲಾಟೆ ಮಾಡಿ ಅವರು ಹಾಡು ಹಾಡ್ತಾರೆ ಅನ್ನೋ ಒಂದು ಸಿಚುವೇಶನ್ ಹೇಳಿದರೆ ನಾನು ಟ್ಯೂನ್ ಹಾಕಿಬಿಟ್ಟೆ. ನನ್ನ ಮುಂದೆ 4 ಕವಿಗಳು 4 ಜನ ಕೂತಿದ್ದಾರೆ. ಅವರಿಗೆ ಟ್ಯೂನ್ ಹೇಳಿದೆ. ಅಂತ ಹೇಳಿದೆ. 4 ಕವಿಗಳು ಕೂತ್ಕೊಂಡಿದ್ದಾರೆ. ಅವರು ಬರೆಯೋರು ಯಾರು ಯಾವ ಮಾತುಗಳು ಹೇಳೋದಕ್ಕೆ ಬರಲಿಲ್ಲ ಅಂದರೆ ಡೈರೆಕ್ಟರ್ನ ಕೇಳ್ತಾರೆ, ಯಾವ ಥರ ಮ್ಯಾಟ್ರ್ ಇದರಲ್ಲಿ ಈ ಸಾಂಗ್ನಲ್ಲಿ ಬರಬೇಕು ಅಂದು ಆ ಡೈರೆಕ್ಟ್ರನ್ನ ಈ ಕವಿಗಳು ಕೇಳ್ತಾರೆ. ಡೈರೆಕ್ಟ್ರಿಗೂ ಹೇಳೋದಕ್ಕೆ ಏನಯ್ಯ ಜೈಲು ಹಾಡು ನನಗೆ ಗಲಾಟೆ ಮಾಡಿ ಹಾಡ್ತಾರೆ, ಏನಾದರೂ ಬರೀರಿ, ಏನಾದರೂ ಬರೀರಿ, ಮ್ಯಾಟ್ರ್ ಬೇಕಲ್ಲ, ಮ್ಯಾಟ್ರ್ ಇಲ್ಲದೆ ಯಾಕೆ ಬರೆಯೋದು ಅಂತಾರೆ ಕವಿಗಳು. ನಾನು ನೋಡಿದೆ ಈ ಥರ ಟೈಮ್ ಹೋಗ್ತಾ ಇದೆ, ಏನಯ್ಯ ಈ ಥರ ಬರೀಬಹುದಲ್ಲ ಅಂತು ನಾನು ಟ್ಯೂನ್ ಬಂದು ಅಂದಿದೆ. ನಾನು ಹೇಳಿದೆ, ಜೈಲಲ್ಲಿ ಹುಟ್ಟಿ ಬಯಲಿಗೆ ಬಂದೆ ಕೃಷ್ಣ ಕೃಷ್ಣ ಕೃಷ್ಣ, ನಾ ಬಯಲಲ್ಲಿ ಹುಟ್ಟಿ ಜೈಲಿಗೆ ಬಂದವು ಕೃಷ್ಣ 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 ಅಂದೆ. ಎಲ್ಲರೂ ಶಾಕ್ ಆಗಿಬಿಟ್ರು. ಸರ್ ಏನು ಸರ್ ಕನ್ನಡ ಇಷ್ಟು ಚೆನ್ನಾಗಿ ಬರೀತಾರೆ? ಬರೆಯೋದಿಲ್ಲಯ್ಯ, ಇದು ಹಾಡೋದು. ಜೈಲಲ್ಲಿ ಹುಟ್ಟಿ ಬಯಲಿಗೆ ಬಂದೆ ಕೃಷ್ಣ ಕೃಷ್ಣ ಕೃಷ್ಣ, ನಾವು ಬಯಲಲ್ಲಿ ಹುಟ್ಟಿ ಜೈಲಿಗೆ ಬಂದವು ಕೃಷ್ಣ ಕೃಷ್ಣ ಕೃಷ್ಣ. ಚೋರ ಗುರುವೆ ಕೃಷ್ಣ, ಚೋರ ಗುರುವೆ ಕೃಷ್ಣ, ಇದು ಚೋರ ರಾಜ್ಯವಲ್ಲೋ, ಈ ಮಾಯ ಲೀಲೆಗೇನೋ, ನೀವು ಸೂತ್ರಧಾರಿ ಏನೋ, ಏಕೆ ಸಮಯದೇನೋ ಮೋಸವ ಮಾಡಿದೆಯೋ ಅದೇ. ಎಲ್ಲರೂ ಚೆನ್ನಾಗಿದ್ರು. ಆ ಪಾಠೆ ಇವತ್ತು ಆ ಶಿವಸೈನ್ಯ ಪಿಕ್ಚರ್ನಲ್ಲಿ ನಾನೇ ಹಾಡಿದ್ದು ಅಲ್ಲಿ ಇದೆ. ಈ ಥರ ಕೆಲಸನೇ ನಾವು ಮಾಡೋದು. ಕ್ಷಣದಲ್ಲಿ ಹಾಡು ಬರ್ತಿದೆ. ಏನಂದರೆ ನಾ ಮೈಂಡ್ ಥಿಂಕ್ ಮಾಡೋದಲ್ಲ, ಅಲ್ಲಿ ಕೂತ್ಕೊಂಡ್ರೆ ಹಾಡಿದರೆ ಹಾಡು ಬಂದಿತ್ತು ಅಷ್ಟೇ, ಹಾಗೆ ಹೋಗ್ತದೆ. ಎಲ್ಲ ದೇವಿ ಅನುಗ್ರಹ. ನಾನು ಕರ್ನಾಟಕದಲ್ಲಿ ದೇಹ ಇದು ಬಂದು ಇಲ್ಲಿ ಹುಟ್ಟಲೇ ಇದು ಅಲ್ಲಿ ನನ್ನ ಅವ್ವ ಅಲ್ಲಿ ಕೂತಿದ್ದಾಳೆ, ಮೂಕಾಂಬಿಕೆ ಮೇಲೆ ಕೂತಿದ್ದಾಳೆ. ನನ್ನಮ್ಮ ಬೇರೆ ಯಾರು ಹೇಳೋದು ಸಾಧ್ಯವಿಲ್ಲ. ನನ್ನಮ್ಮ ಅಂದರೆ ನಾನು ಕರ್ನಾಟಕದವನು. ನಾನು ಕರ್ನಾಟಕದವನು. ಫಸ್ಟ್ ವರ್ಕ್ ಸ್ಟಾರ್ಟ್ ಮಾಡಿದ್ದು GK ವೆಂಕಟೇಶ್ ಹತ್ರ. ಅವರು ಕರ್ನಾಟಕ ಫಸ್ಟ್ ಫಿಲ್ಮ್ ರಾಜ್ಕುಮಾರ್ ಆ್ಯಕ್ಟ್ ಮಾಡಿದ್ದ ಗೋವಾ ವಿಲ್ CID 999. ಆ ಪಿಕ್ಚರ್ನಲ್ಲಿ ನಾನು ಜಾಯಿನ್ ಮಾಡಿದ್ದೆ GK ವೆಂಕಟೇಶ್. ನಾನು ಅಲ್ಲಿಂದ ಒಂದು 250 ಫಿಲಿಮ್ಸ್ ಅವ್ರ ಹತ್ರ ಅಷ್ಟೆಂಟ್ ಆಗಿ ಮಾಡಿಬಿಟ್ಟಿರೋ ಮೇಲೆ ನನಗೆ ಫಿಲ್ಮ್ ಚಾನ್ಸ್ ಬಂದು 1500 ಫಿಲ್ಮು ಈ ಹಿಸ್ಟ್ರಿ ಎಲ್ಲ ನಡೀತಿತ್ತು. ಅದು ಬೇರೆ ಕತೆ. ಇವತ್ತು ಈ ಭಜನೆ ಮಂಡಳಿ ಇಲ್ಲಿ ನಡೆಯೋದು, ಈ ಸ್ಥಳ ಬಗ್ಗೆ ಹೇಳೋದಕ್ಕೆ ಮಾತುಗಳೇ ಇಲ್ಲ, ಮಾತಲ್ಲಿ ಹೇಳೋದಲ್ಲ.
ಅದೇ ದೇವಿ ನಾನು ಫಸ್ಟು ಸಿನಿಮಾದಲ್ಲಿ ಫೇಮಸ್ ಆದ ಮೇಲೆ ಮೂಕಾಂಬಿಗೆ ಹೋದನು. ಅಲ್ಲಿ ದೇವಿ ಬಗ್ಗೆ ನಾನು ಹಾಡಬೇಕು ಅಂತ ಉದಯ್ ಶಂಕರ್ ಹತ್ರ, ಆ ಕವಿ ಉದಯ್ ಶಂಕರ್ ಆ ಟೈಮ್ನಲ್ಲಿ ಬರೆಯೋರು ದೊಡ್ಡ ರೈಟರು. ಅವ್ರ ಹತ್ರ ಕೇಳಿದೆ, ನನಗೆ ಭಕ್ತಿಗಾನಗಳು ಬೇಕು, ಈ ದಿವಸ ನನಗೆ ಫ್ರೀಯಾಗಿ ಇದೆ, ನೀವು ತಪ್ಪದೆ ಬರೆದು ಕೊಡಬೇಕು ಅಂದರು. ಅವರು ಕನ್ನಡ ನಿಮಗೆ ಬರೋದಿಲ್ಲಲ್ಲ, ಅದು ನಾನು ನೋಡ್ಕೋತೀನಿ ಇಂಥ ಅಮ್ಮ ನೋಡ್ಕೋತಾರೆ ಅಂತ ಹೇಳಿದೆ. ಅವರು ಬಂದರು, ಆನಂದ ಕಂಡೆ ನಾನಿಂದು, ಆನಂದ ಕಂಡೆ ನಾನಿಂದು, ಮಾತಿಗೆ ಸಿಕ್ಕೋದಲ್ಲ ಹೇಳಲು ಬಾರದಲ್ಲ, ಆನಂದ ಕಂಡೆ ನಾನಿಂದು, ನಾನಿಂದು, ಮಾತಿಗೆ ಸಿಕ್ಕೋದಲ್ಲ ಹೇಳಲು ಬಾರದಲ್ಲ, ಆನಂದ ಕಂಡೆ ನಾನಿಂದು, ನಾನಿಂದು, ನಾನಿಂದು. ನಿನ್ನ ಕಾಣುವ ಆಶೆ ಬಹುದಿನಗಳ ಬಯಕೆ, ನಿನ್ನ ಕಾಣುವ ಆಸೆ ಬಹುದಿನಗಳ ಬಯಕೆ, ವರವ ನೀಡಿತು ಎಂದು ನನ್ನ ಗಿರಿಯರ ಹರಕೆ, ವರವ ನೀಡಿತು ಎಂದು ನನ್ನ ಗಿರಿಯರ ಹರಕೆ. ಅಲೆದು ಬರುವ ನದಿಗೆ ಕಡಲು ಎದುರಾದಂತೆ, ಅಲೆದು ಬರುವ ನದಿಗೆ ಕಡಲು ಎದುರಾದಂತೆ, ಹಸಿದ ಜೀವಿಗೆ ಅಮೃತ ಫಲವು ತಂದಂತೆ, ಆನಂದ ಕಂಡೆ ನಾನಿಂದು, ಮಾತಿಗೆ ಸಿಕ್ಕೋದಲ್ಲ ಹೇಳಲು ಬಾರದಲ್ಲ, ಆನಂದ ಕಂಡೆ ನಾನಿಂದು, ನಾನಿಂದು, ನಾನಿಂದು. ಹಗಲು ಜಾರದೆ ಇರಲಿ ಹಗಲು ಜಾರದೆ ಇರಲಿ, ഇരുಳು ಮೂಡದೆ ಇರಲಿ, ಹಗಲು ಜಾರದೆ ಇರಲಿ, ഇരുಳು ಮೂಡದೆ ಇರಲಿ, ತಾಯಿ ನಿನ್ನೆದುರಲ್ಲಿ ಕೈ ಮುಗಿದು ನಿಂತಿರುವ, ತಾಯಿ ನಿನ್ನೆದುರಲ್ಲಿ ಕೈ ಮುಗಿದು ನಿಂತಿರುವ, ಈ ಭಾಗ್ಯ ಎಂದೆಂದು ಹೀಗೆ ಇರಲಿ, ಆನಂದ ಕಂಡೆ ನಾನಿಂದು, ಮಾತಿಗೆ ಸಿಕ್ಕೋದಲ್ಲ ಹೇಳಲು ಬಾರದಲ್ಲ, ಆನಂದ ಕಂಡೆ ನಾನಿಂದು, ನಾನಿಂದು, ನಾನಿಂದು. ಅದೇ ಆನಂದ ಇಲ್ಲಿ ಬರೋದು, ಈ ಧರ್ಮಸ್ಥಳದಲ್ಲಿ ಕಾಲು ಇಡೋದು ಎಲ್ಲ ಅದೇ ಭಾಗ್ಯ. ಆನಂದ ಕಂಡೆ ನಾನಿಂದು ಅಂದರೆ ಹಾಡಬೇಕು. ಅರ್ಪೂದಂ ಅರ್ಪೂದಂ ಅರ್ಪುದವೇ, ಅರ್ಪೂದಂ ಅರ್ಪೂದಂ ಅರ್ಪುದವೇ, ಈ ಧರ್ಮಸ್ಥಳ ಮಹಿಮೆ, ಈ ಧರ್ಮಸ್ಥಳ ಮಹಿಮೆ ಕೇಳಲು ಮಾಡಲು, ಅರ್ಪುದಂ ಅರ್ಪುದಂ ಅರ್ಪುದವೇ, ಈ ಧರ್ಮಸ್ಥಳದ ಮಹಿಮೆ ಕೇಳಲು ಆಡಲು, ಅರ್ಪುದಂ ಅರ್ಪುದಂ ಅರ್ಪುದವೇ. ಹಾಡು ಮತ್ತು ಮಾತಿನ ಜೊತೆಗೆ ಭಜನಾಕ ಮಠಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಕೂಡ ಈ ಒಂದು ಸನ್ನಿವೇಶದಲ್ಲಿ ನೀಡಿದ್ದಾರೆ ಅಂತ ಹೇಳುತ್ತಾ ಅವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ
ಗೌರವ ಸಮರ್ಪಣೆಯನ್ನು ಈ ಸಂದರ್ಭದಲ್ಲಿ ಮಾಡಬೇಕು ಅಂತ ಪೂಜ್ಯ ಕಾವಂದರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಎಲ್ಲ ಜೋರಾದ ಗೌರವದಿಂದ ನಮ್ಮೆಲ್ಲರ ಸೌಭಾಗ್ಯ ಶ್ರೀ ಇಳೆಯರಾಜರವರ ಈ ಒಂದು ಸಾನ್ನಿಧ್ಯ ಇಲ್ಲಿದೆ. ಎಲ್ಲರಿಗೂ ಪರಿಚಿತರಾಗಿರುವ ಅಣ್ಣನ್ ಮಾಮನವರ ಮಾತುಗಳನ್ನೇ ಪ್ರಾರಂಭದಲ್ಲಿ ಹೇಳೋಣ ಅಂತ ಹೇಳಿ ಕಂಡಿತು. ನಾನು ಅವರ ಬಳಿ ಹೇಳಿದೆ, ಇಳೆಯರಾಜರವರು ಮತ್ತು ನಮ್ಮ ಧರ್ಮಾಧಿಕಾರಿಗಳು ಜೊತೆಯಾಗಿ ರಾಜ್ಯಸಭೆಯನ್ನು ಪ್ರವೇಶಿಸಿದವರು ಅಂತ ಹೇಳಿ ಅವರು ತಕ್ಷಣವೇ ಅವರದೇ ಆದ ಶೈಲಿಯಲ್ಲಿ ಹೇಳಿದರು. ನಾನು ಅದಕ್ಕೆ ಸ್ವಲ್ಪ ವಿವರಣೆಯನ್ನು ಸೇರಿಸ್ತಾ ಇದ್ದೇನೆ. ಒಗ್ಗರಣೆ ಇಲ್ಲದಿದ್ದರೆ ಮಾತು ರುಚಿಯಾಗುವುದಿಲ್ಲ. ಇಬ್ಬರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅದ್ವಿತೀಯ ಸಾಧನೆಯನ್ನ ಮಾಡಿದಂಥವರು. ಸಂಗೀತ ಲೋಕದ ಸಾಮ್ರಾಟ, ನಮ್ಮೆಲ್ಲರ ಹೃದಯವನ್ನು ಗೆದ್ದಂತಹ ಇಳೆಯರಾಜರು ಒಂದು ಕಡೆ ಆದರೆ, ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿ ಸಾಮಾಜಿಕ ಧಾರ್ಮಿಕ ಎಲ್ಲ ಕ್ಷೇತ್ರಗಳಲ್ಲಿಯೂ ಅದ್ವಿತೀಯ ಸಾಧನೆಯನ್ನ ಮಾಡಿ ನಮ್ಮೆಲ್ಲರ ಹೃದಯದಲ್ಲಿ ನೆಲೆಯಾಗಿರುವಂತಹ ಪೂಜ್ಯ ಧರ್ಮಾಧಿಕಾರಿಗಳ ಬಗ್ಗೆ ಅವರು ಚುಟುಕಾಗಿ ಹೇಳಿದರು. ಇಬ್ಬರು ಋಷಿಗಳು, ಒಬ್ಬರು ಗಾನ ಋಷಿ, ಇನ್ನೊಬ್ಬರು ರಾಜ ಋಷಿ. ಇಬ್ಬರು ರಾಜರುಗಳು ಏಕಕಾಲದಲ್ಲಿ ರಾಜ್ಯಸಭೆಯನ್ನು ಪ್ರವೇಶಿಸಿದರು ಅಂತ ಹೇಳುವಂತಹ ಮಾತನ್ನು ಹೇಳಿದರು. ನಮ್ಮೆಲ್ಲರ ಭಾಗ್ಯ ಅಂತ ಹೇಳಿ ತಿಳ್ಕೊಳ್ತೇನೆ. ಇವರಿಬ್ಬರ ಸಂಗಮದ ಈ ವೇದಿಕೆಗೆ ಸಾಕ್ಷಿಗಳಾಗಿ ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೇವೆ. ಕಾಯಕ ಯೋಗಿ ಬಸವಣ್ಣನವರ ಮಾತಿದೆ, ಭಗವಂತ ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಾವಪ್ರಿಯನು ಅಂತೇಳಿ. ಆತ್ಮ ಪರಮಾತ್ಮನ ಸಂಬಂಧಗಳನ್ನು ಬೆಳೆಸುವುದಕ್ಕೆ ಕಲಿಯುಗದಲ್ಲಿ ಭಜನೆಗಿಂತ ಬೇರೆ ಸಾಧನವಿಲ್ಲ ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಒಬ್ಬ ಸನಾತನ ಸಂಸ್ಕೃತಿಯ ಸಂಸ್ಕಾರಗಳ ಸಮಾಜದ ಭಾಗವಾಗಿ ಒಮ್ಮೊಮ್ಮೆ ಮನಸ್ಸಿಗೆ ಕಾಣುತ್ತಿತ್ತು. ಮನೆಗಳಲ್ಲಿ ದೀಪ ಬೆಳಗುವ ಹೊತ್ತಿನಲ್ಲಿ ಕೇಳುತ್ತಿದ್ದಂತಹ ಭಜನೆಯ ಸ್ವರ ಕಾಲದ ಕಾರಣಕ್ಕೆ ಎಲ್ಲೋ ಮರೆಯಾಗ್ತದೋ ಅಂತ ಹೇಳುವಂತಹ ಭಯ ಕಾಡ್ತಾ ಇತ್ತು. ಆದರೆ ಸನಾತನ ಪರಂಪರೆಯ ಸಂಸ್ಕಾರಗಳ ಸಂಸ್ಕೃತಿಯ ಶಕ್ತಿ ಏನು ಅಂತೇಳಿ ಕೇಳಿದರೆ ಅದು ಸಾರ್ವಕಾಲಿಕವಾದಂತಹ ಮೌಲ್ಯಗಳನ್ನು ಹೊಂದಿರುವಂತಹ ಸಾಧನಗಳು. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಅಳಿವಿಲ್ಲ. ಕಾಲದ ಕಾರಣಕ್ಕೆ ಒಂದು ವೇಳೆ ಮೋಡ ಕವಿದಂತೆ ಆಗಿದ್ದರೂ ಕೂಡ ಭಗವಂತ ಬೇರೆ ಬೇರೆ ರೂಪದಲ್ಲಿ ಅದಕ್ಕೆ ಮತ್ತೆ ಪುನಃ ಆ ಸ್ಥಾನಕ್ಕೆ, ಆ ವೈಭವಕ್ಕೆ ತರುವ ದಿಕ್ಕಿನಲ್ಲಿ ಪ್ರೇರಣೆಯನ್ನು ಕೊಡ್ತಾರೆ. ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಮಂಜುನಾಥ ಮಾತನಾಡುವ ಮಂಜುನಾಥನ ಮೂಲಕ ಇವತ್ತು ಸಮಾಜದ ಎಲ್ಲ ವರ್ಗದ ಜನರು ಮತ್ತೆ ಭಜನೆಯನ್ನ ಹೇಳ್ತಾ ಅದರಲ್ಲಿರುವ ಸತ್ವವನ್ನ, ಅದರಲ್ಲಿರುವ ರುಚಿಯನ್ನ ಮತ್ತೆ ಅನುಭವಿಸುತ್ತಾ
ಲಕ್ಷಾಂತರ ಜನ ಇವತ್ತು ಭಜನೆಯ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತೇಳಿ ಆದರೆ ನಾನು ಶ್ರೀ ಕ್ಷೇತ್ರಕ್ಕೆ ಧರ್ಮಾಧಿಕಾರಿಗಳಿಗೆ ಹೃತ್ಪೂರ್ವಕವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಳ್ಳೆಯದು ಬರುವುದಕ್ಕೆ ಕಷ್ಟ ಆಗಬಹುದು, ಆದರೆ ಅದು ಬಂದೇ ಬರ್ತದೆ. ಗಣೇಶೋತ್ಸವ, ಶಾರದೋತ್ಸವಗಳು ಆಗುವಾಗ ಇಡೀ ಡಿಜೆಯ ಭೂತವೇ ಗಣೇಶನೇ ಸರಸ್ವತಿಯೇ ಎಂದು ಓಡಿ ಹೋಗ್ತಾರೋ ಅಂತ ಹೇಳುವ ರೀತಿಯ ಶಬ್ದದ ಮಧ್ಯೆ ಇವತ್ತು ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಈ ಭಜನಾ ಕಮ್ಮಟದ ಕಾರಣಕ್ಕೆ ಒಂದು ರೀತಿಯಲ್ಲಿ ಸಾತ್ವಿಕವಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡುವಂತಹ ಭಜನೆ ಇವತ್ತು ಎಲ್ಲರೂ ಸ್ವೀಕಾರ ಮಾಡುವಂತಹ ದಿನಗಳಲ್ಲಿ ನಾವಿದ್ದೇವೆ. ಈ ಬದಲಾವಣೆಗೆ ಬಹಳ ದೊಡ್ಡ ಕಾರಣ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ನೇತೃತ್ವದಲ್ಲಿ ನಡೆಯುವಂತಹ ಈ ಭಜನಾ ಕಮ್ಮಟವೇ ಅಂತ ಹೇಳುವುದಕ್ಕೆ ನಾನು ಮತ್ತೊಮ್ಮೆ ತುಂಬ ಹೃದಯದಿಂದ ಅಭಿನಂದಿಸ್ತಾ ಸಂತೋಷಪಡುತ್ತೇನೆ. ಇಲ್ಲಿ ನೆರೆದಿರುವ ಕಳೆದ 1 ವಾರಗಳಿಂದ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಈ ಭಜನಾ ಕಮ್ಮಟದಲ್ಲಿ ಭಾಗಿಯಾದಂತಹ ಎಲ್ಲ ಭಜಕರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಸಮಾಜದಲ್ಲಿ ಸಾಕಷ್ಟು ಜನ ಇದ್ದಾರೆ, ಲಕ್ಷಾಂತರ ಕೋಟ್ಯಾಂತರ ಜನ ಹೊರಗಿದ್ದಾರೆ. ಆದರೆ ಈ ಭಜನಾ ಕಮ್ಮಟದಲ್ಲಿ ಭಾಗಿಯಾಗಿ ಈ ಸಾಧನವನ್ನ ನಿಮ್ಮದಾಗಿಸಿಕೊಳ್ಳುವಂತಹ ಯೋಗ ಅದು ಸಿಕ್ಕಿದ್ರೆ ಅದು ನಿಮಗೆ ಅಂತ ಹೇಳುವಂಥದ್ದನ್ನ ಹೇಳ್ತಾ ಒಮ್ಮೊಮ್ಮೆ ಮನಸ್ಸಿಗೆ ಕಾಣುವುದುಂಟು. ಭಜನೆ ಮಾಡುವಾಗ ಆವಾಗ ಶಂಕರ್ ಶಾಂಗ್ ಒಬ್ಬರು ಹೇಳಿದರು, ಲಜ್ಜಾ ತ್ಯಾಗ ಮಾಡಬೇಕು ಅಂತ ಹೇಳಿ. ಭಜನೆ ಮಾಡಲಿಕ್ಕೆ ಅವರು ಕುಣಿಯುವಾಗ ಕೂತಲ್ಲೇ ನಮ್ಮ ಮನಸ್ಸಿಗೂ ಕಾಣುತ್ತದೆ. ನಾವು ಸಹ ಹೋಗಿ ಅವರ ಜೊತೆಗೆ ಕುಣಿದು ಅದರ ಆನಂದವನ್ನ ಪಡ್ಕೊಳ್ಬೇಕು ಅಂತ ಹೇಳಿ. ಆದರೆ ಅಡ್ಡ ಬರೋದು ಯಾವುದು ಅಂತ ಹೇಳಿ ಕೇಳಿದರೆ ನಮ್ಮ ಒಳಗಿರುವಂತಹ ನಾನು MLC ಅಲ್ಲಿ ಹೋಗಿ ಕುಣಿದರೆ ಏನು ತಿಳ್ಕೊಳ್ತಾರೋ. ಬಹುಶಃ ಯಾರು ಈ ಎಲ್ಲ ಅಹಂಗಳಿಂದ ಹೊರಗೆ ಬಂದು ಭಜನೆಯಲ್ಲಿ ತನ್ನನ್ನು ತಾನು ತಲ್ಲೀನನಾಗಿ ಭಜನೆಯನ್ನ ಮಾಡ್ತಾರೋ ಖಂಡಿತವಾಗಿಯೂ ಕಲಿಯುಗದಲ್ಲಿ ನೇರವಾಗಿ ಭಗವಂತನ ಜೊತೆಗೆ ಸಂವಾದ ಮಾಡುವಂತಹ ಈ ಸಾಧನದ ಸುಖವನ್ನ, ಅನುಭೂತಿಯನ್ನ, ಅನುಭವವನ್ನ, ಆನಂದವನ್ನ ಪಡಿತಾರೆ ಅಂತ ಹೇಳುವಂಥದ್ದನ್ನು ಹೇಳ್ತಾ ಬಹುಶಃ ಜ್ಞಾನಯೋಗ, ರಾಜಯೋಗ, ಅದನ್ನೆಲ್ಲ ಕರ್ಮಯೋಗ ಸ್ವತಃ ಪರಮಾತ್ಮ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಅರ್ಜುನ ಕೇಳಿದಾಗ ಜ್ಞಾನಯೋಗ ಮತ್ತು ಭಕ್ತಿ ಯೋಗದಲ್ಲಿ ಭಗವಂತನ ಅನುಗ್ರಹ ಪಡೆಯುವುದಕ್ಕೆ ಯಾವುದು ಸುಲಭ ಸಾಧನ ಅಂತೇಳಿ ಹೇಳಿದಾಗ ನೇರವಾಗಿ ಕೃಷ್ಣ ಯಾವುದೇ ರೀತಿಯ ಹಿಂಜರಿತವಿಲ್ಲದೆ ಹೇಳಿರುವಂಥದ್ದು ಅದು ಭಕ್ತಿ ಯೋಗ. ಭಕ್ತಿಗೆ ಬೇಕಾಗುವಂಥದ್ದು ಬೇರೆ ಯಾವುದೂ ಅಲ್ಲ, ಭಗವಂತನಲ್ಲಿ ನಿರ್ಮಲವಾದಂತಹ ನಿಷ್ಕಲ್ಮಶವಾದಂತಹ ಪ್ರೀತಿ. ಅಂತಹ ಪ್ರೀತಿಯ ಸಾಧನ ಶ್ರೀ ಕ್ಷೇತ್ರದಂತಹ ಧರ್ಮಸ್ಥಳದಲ್ಲಿ ಇವತ್ತಿನ ಈ ಕಾರ್ಯಕ್ರಮವನ್ನೇ ಮತ್ತೆ ಪುನಃ ನಾನು ಕಣ್ಣನ್ಮಾಮರ ಮಾತನ್ನೇ ಆಧರಿಸ್ತೇನೆ. ಇದು ದೇವ ದುರ್ಲಭವಾದಂತಹ ಒಂದು ವಾತಾವರಣ. ಇಲ್ಲಿ ಒಂದು ತರಂಗಗಳು ಏನು ಓಡಾಡ್ತಾ ಇದೆ, ಕೋಟ್ಯಾಂತರ ಜನ ಭಕ್ತರ ಆಶಾಕಿರಣವಾಗಿ ಬದುಕಿನ ಶಕ್ತಿಯಾಗಿರುವಂತಹ ಆ ಮಂಜುನಾಥನ ಕ್ಷೇತ್ರದಲ್ಲಿ ನಮಗೆಲ್ಲರಿಗೂ ಸದಾ ಪ್ರೇರಣೆಯನ್ನು ಕೊಡುವಂತಹ ಧರ್ಮಾಧಿಕಾರಿಗಳು, ವೇದಿಕೆಯಲ್ಲಿರುವ ಪೂಜಾರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ ನೋಡಿ. ಅದೇ ಒಂದು ದೇವದುರ್ಲಭವಾದಂತಹ ಕಾರ್ಯಕ್ರಮ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸುವುದರ ಮೊದಲು ಶ್ರೀ ಕ್ಷೇತ್ರದ ಈ ಭಜನಾ ಕಮ್ಮಟದ ರಾಯಭಾರಿಗಳು ನಿಮಗೆ ಈ ಯೋಗ ಭಾಗ್ಯ ಸಿಕ್ಕಿದೆ.
ಇಲ್ಲಿಂದ ಹೋಗಿ ನಮ್ಮ ನಮ್ಮ ಊರುಗಳಲ್ಲಿ ಈ ಭಕ್ತಿ ಬಂಧದ ಭಕ್ತಿ ಪ್ರಸಾರದ ಸಮಾಜದಲ್ಲಿ ಸಾತ್ವಿಕ ಭಾವನೆಯನ್ನ ಸದಾ ಜಾಗೃತಗೊಳಿಸುವ ದೃಷ್ಟಿಯಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಯೋಗದಾನ ಮಾಡೋಣ. ಪೂಜ್ಯರ ಜೊತೆಗೆ, ಕ್ಷೇತ್ರದ ಜೊತೆಗೆ ನಮ್ಮೆಲ್ಲರ ಪಯಣದಲ್ಲಿ ಆ ಸಾತ್ವಿಕ ಭಾವ ಸದಾ ಇರಲಿ. ಸಮಾಜಕ್ಕೋಸ್ಕರ, ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡುವಂತಹ ಶಕ್ತಿ ಮಂಜುನಾಥ ಸ್ವಾಮಿ ನಮಗೆ ನೀಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ಈ ಎರಡು ಮಾತುಗಳನ್ನು ಮಾತಾಡುವುದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ಎಲ್ಲ ಸಂಘಟಕರಿಗೆ ವಂದಿಸ್ತಾ, ವೇದಿಕೆಯಲ್ಲಿರುವ ಪೂಜ್ಯರಿಗೆ ವಂದಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಹುಲಿಯಾರ ಸಿದ್ಧರ ಅಯ್ಯಪ್ಪನ ಸ್ವಾಮಿಗಳು ಶ್ರೀಯುತರು ಕೂಡ ಒಂದು ದೇವಸ್ಥಾನ ಮಠವನ್ನು ಇರಿಸಿಕೊಂಡು ಅಲ್ಲಿ ಕೂಡ ಇದ್ದಾರೆ. ಅವರಿಗೆ ಕ್ಷೇತ್ರದ ವತಿಯಿಂದ ಪೂಜ್ಯ ಕಾವಂತರು ಸ್ಮರಣೆಗೆ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಸಿಕೊಳ್ತೇವೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗುರುಸಿದ್ದರಾಜ ಯೋಗೀಂದ್ರಿ ಮಹಾಸ್ವಾಮಿಗಳು, ಶ್ರೀ ಜಗದ್ಗುರು 3000 ಮಠ ಮಹಾಸಂಸ್ಥಾನ ಹುಬ್ಬಳ್ಳಿ ವಿರಕ್ತಿ ಮಠ ಹಾನಗಲ್ ಅವರಿಗೆ ಕ್ಷೇತ್ರದ ವತಿಯಿಂದ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಪೂಜ್ಯ ಕಾವಂತರಲ್ಲಿ ವಿನಂತಿಸಿಕೊಳ್ತಾರೆ. ಸಂಸ್ಕೃತ ವ್ಯಾಕರಣ, ಸಂಸ್ಕೃತ ವಿದ್ವತ್ ಅಧ್ಯಯನವನ್ನು ಮಾಡಿರುವವರು ಹಾನಗಲ್ ತಾಲೂಕಿನ ಪ್ರತಿ ಹಳ್ಳಿಗೆ ಸಂಚಾರ ಮಾಡಿ ಶರಣ ಪರಂಪರೆ ಹಾಗೂ ಅಷ್ಟಾವರಣ ಬಗ್ಗೆ ಚಿಂತನ ಮುಖಾಂತರ ಜನಜಾಗೃತಿ ಮೂಡಿಸಿದವರು, ಶಿಕ್ಷಣ ಸಂಸ್ಥೆಗಳ ಮೂಲಕ ವಿದ್ಯಾದಾನ ಮಾಡುತ್ತಿರುವವರು, ನೂರಾರು ಬಡ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ನೀಡುತ್ತಿರುವವರು, ಸಾರ್ವಜನಿಕ ಹಿತಕ್ಕೋಸ್ಕರ ಭೂದಾನ ಮಾಡಿರುವವರು, ಸಾಮಾಜಿಕ ಕಾರ್ಯಗಳ ಮೂಲಕ ಜನಮಾನಸದ ಮನದಲ್ಲಿ ಸ್ಥಾಯಿಯಾಗಿರುವವರು, ಸಾಹಿತ್ಯ ಸೇವೆ, ವೈದ್ಯಕೀಯ ಸೇವೆ ನೀಡುತ್ತಿರುವ ಶ್ರೀಮನ್ ಮಹಾರಾಜ ನಿರಂಜನ ಸದ್ಗುರು ಡಾಕ್ಟರ್ ಗುರುಸಿದ್ದರಾಜ ಯೋಗೀಂದ್ರ ಮಹಾಸ್ವಾಮೀಜಿಯವರು ಆಶೀರ್ವಚನವನ್ನು ನೀಡಿ ನಮ್ಮನ್ನೆಲ್ಲ ಹಂಚಿಸಬೇಕೆಂದು ಭಕ್ತಿಯಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ. ಭಜನೆ ಇದು ನಮ್ಮ ದೇಶದ ಭಕ್ತಿಯ ಬೇರುಗಳನ್ನು ಬಲವಾಗಿ ಭೂಮಿಯ ಆಳಕ್ಕೆ ಒಯ್ದಂತಹ ಒಂದು ಶ್ರೇಷ್ಠ ಪರಂಪರೆ. ಭಕ್ತಿಯ ಬೇರುಗಳೇನಿದೆಯಲ್ಲ, ಇದನ್ನು ಯಾರಿಂದಲೂ ಕೂಡ ಭೂಮಿಯ ಸಂಘದಿಂದ ಬಿಡಿಸಲಿಕ್ಕೆ ಸಾಧ್ಯವಿಲ್ಲ. ಆಲದ ಮರವನ್ನು ಕೆಡವಬಹುದು, ಅದರ ಬೇರುಗಳನ್ನು, ಬಿಳುಗಳನ್ನು ಇಲ್ಲವಾಗಿಸಬಹುದು, ಆದರೆ ಈ ಭಕ್ತಿಯ ಬೇರುಗಳನ್ನು ಎಂದೂ ನಾಶ ಮಾಡಲು ಸಾಧ್ಯವಿಲ್ಲ. ನಮ್ಮ ಸಾಂಸ್ಕೃತಿಕ ಪರಂಪರೆಯ ಭಕ್ತಿಯ ಶಾಖೆಯಲ್ಲಿ ಅಷ್ಟೊಂದು ಆಳಕ್ಕೆ ಹೋಗಿದ್ದಾವೆ ಈ ಭಜನೆಯ ಬೇರುಗಳು. ನಮ್ಮ ದೇಶದ ಭಜನಾ ಪರಂಪರೆಯಲ್ಲಿ ಮಹಾರಾಷ್ಟ್ರದ ಸಂತರು ಬಹುದೊಡ್ಡ ಕ್ರಾಂತಿಯನ್ನ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ವಿಠ್ಠಲ, ರುಕುಮಾಯಿ ಇವರು ಆ ಭಜನಾ ಪರಂಪರೆಯ ಮೂಲ ದೇವರಾಗಿದ್ದಾರೆ. ಎಷ್ಟು ಜನ ಸಂತರು ಮಹಾರಾಷ್ಟ್ರದಲ್ಲಿ ಆಗಿದ್ದಾರೋ ಅವರೆಲ್ಲರೂ ಭಜನೆಯ ಮೂಲಕ ವಿಠ್ಠಲನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದಾರೆ.
ಆಗಿದ್ದಾರೆ. ಒಂದು ಘಟನೆ ಹೇಳಲಿಕ್ಕೆ ಇಷ್ಟಪಡ್ತೇವೆ. ತುಕಾರಾಮ್ ದಿನದ 18 ತಾಸುಗಳು ಭಜನೆ ಮಾಡ್ತಾನೆ ಕಾಲ ಕಳೀತಾ ಇದ್ದ. ಹಾಗಾದ್ರೆ ಊಟ ಏನ್ ಮಾಡ್ತಾ ಇದ್ದ? ಭಕ್ತರೇ, ಅವನು ತನ್ನ ಅಲ್ಪ ಸ್ವಲ್ಪ ಭೂಮಿಯಲ್ಲಿ ಉಳುಮೆ ಮಾಡ್ತಾ ಇದ್ದ, ಕಾಯಕವನ್ನ ಮಾಡ್ತಾ ಇದ್ದ. ಉಳುಮೆ ಮಾಡುವಾಗಲೂ ವಿಠೋಬಾನ ಭಜನೆಯನ್ನೇ ಮಾಡ್ತಾ ಇದ್ದ. ಊಟ ಮಾಡುವಾಗಲೂ ವಿಠೋಬಾನ ಭಜನೆಯನ್ನೇ ಮಾಡ್ತಿದ್ದ. ರಾಶಿಯನ್ನೇ ಮಾಡಲಿ, ಹಸುಗಳನ್ನ ಎತ್ತುಗಳನ್ನೇ ಕಾಯುತ್ತಿರಲಿ, ಮನೆಯ ಯಾವುದೇ ಜವಾಬ್ದಾರಿ ಇರಲಿ, ಆ ಎಲ್ಲ ಸಂದರ್ಭಗಳಲ್ಲೂ ಭಜನೆಯಲ್ಲೇ ನಿರತನಾಗಿರ್ತಿದ್ದ. ಒಂದು ದಿವಸ ಮಧ್ಯರಾತ್ರಿಯಾಗಿದೆ. ಒಂದು ಆಲದ ಮರ ಸಿಕ್ಕಿದೆ ಅವನಿಗೆ ದಾರಿಯಲ್ಲಿ. ಆಲದ ಮರದ ಕೆಳಗೆ ಕುಳಿತು ಭಜನೆಗೆ ಶುರು ಮಾಡ. 12 ಗಂಟೆ ಆಯಿತು, 1 ಗಂಟೆ ಆಯಿತು. ಭಜನೆಯಲ್ಲಿ ತನ್ಮಯನಾಗಿದ್ದಾನೆ. ಅಲ್ಲಿಗೆ 5 ಜನ ಕಳ್ಳರು ಬರ್ತಾರೆ. ಕಳ್ಳರು ಅವರು ತಮ್ಮ ಆಹಾರವನ್ನ ಹುಡುಕ್ತಾ ಹೊಂಟಿದ್ರು. ಅವರಿಗೆ ಗೊತ್ತಿತ್ತು ನಮ್ಮ ಆಹಾರ ಮುಂದಿನ ಊರಿನಲ್ಲಿ ಯಾರ ಮನೆಯಲ್ಲಿ ಸಿಗ್ತದೆ ಅಂತ. ಕಳ್ಳರು ಯಾರಾದರೂ ಬಡತನ ಇದ್ದವರ ಮನೆಗೆ ಕಳ್ಳತನ ಮಾಡ್ಲಿಕ್ಕೆ ಹೋಗ್ತಾರೇನು? ಇಲ್ಲ. ಯಾರು ಶ್ರೀಮಂತರಿದ್ದಾರೆ ಅವರ ಮನೆಯನ್ನ ಮೊದಲೇ ಪತ್ತೆ ಹಚ್ಚಿರ್ತಾರೆ. 600 ವರ್ಷಗಳ ಹಿಂದಿನ ಮಾತು ಇದು. ಆವಾಗ ಇಂಥವರ ಮನೆ, ಇಂಥ ಸಾಹುಕಾರ, ಅವನ ಮನೆಯಲ್ಲಿ ಹೇರಳವಾಗಿ ಬೆಳ್ಳಿ, ಬಂಗಾರ, ಹಣ ಎಲ್ಲವೂ ಕೂಡ ಇದೆ ಎಂಬುದನ್ನು ತಿಳಿದುಕೊಂಡು ಅದೇ ಮಾರ್ಗವಾಗಿ ಹೊರಟರು. ಆಲದ ಮರದ ಕೆಳಗಡೆ ತುಕಾರಾಮ್ ವಿಠಲ್ 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 ಅಂತ ಭಜನೆ ಮಾಡ್ತಾ ಕೂತಿದ್ದಾರೆ. ನೋಡಿದ್ರೆ ಇವರು ಕಳ್ಳರು. ಸಂತ ತುಕಾರಾಮ್ ದೇಹದಿಂದ ತುಂಬಾ ದಷ್ಟಪುಷ್ಟವಾಗಿದ್ದ. ಇವನು ನಮ್ಮ ಕಳ್ಳತನ ಮಾಡಲಿಕ್ಕೆ ನಮ್ಮ ಕೂಡ ಒಳ್ಳೆ ಆಸಾಮಿ ಅಂತ ತಿಳಿದು, ಏ ತುಕಾರಾಮ್ ವಿಠಲ್ ಅಂದ. ಎಲ್ಲರಿಗೂ ವಿಠಲ್ ಅವನು. ನಡಿ ನಮ್ಮ ಕೂಡ ಹೋಗೋಣ ವಿಠಲ್ ಅಂದ. ದಾರಿಯುದ್ದಕ್ಕೂ ವಿಠಲ ನಾಮಸ್ಮರಣೆಯನ್ನ ಭಜನೆ ಮಾಡ್ತಾ ಅವರು ಕೂಡ ಬರ್ತಾನೆ. ಯಾವ ಮನೆಯನ್ನು ಅವರು ಗೊತ್ತು ಮಾಡಿದ್ರೋ ಆ ಮನೆ ಕರ್ಕೊಂಡೋಗಿ, ಆಗಿನ ಕಾಲದಲ್ಲಿ ನೆಲಮಾಳಿಗೆಯ ಮನೆಗಳು ಅಂದ್ರೆ ಮೇಲ್ಮುದ್ದೆಯ ಮನೆಗಳು, ಮೇಲ್ಗಡೆ ಎಲ್ಲ ಹಾಳು ಮಣ್ಣು ಹಾಕಿ ಮಹಾರಾಷ್ಟ್ರ ಕಡೆ, ಉತ್ತರ ಕರ್ನಾಟಕ ಕಡೆ ಈಗಲೂ ಕೂಡ ಇದೆ. ಅದರ ಮೇಲೆ ಬೆಳಕಿಂಡಿ ಅಂತ ಬಿಡ್ತಾರೆ, ಮನೆಗೆ ಬೆಳಕಾಗಬೇಕು ಅಂತೇಳಿ. ಅಲ್ಲಲ್ಲೇ ಬೆಳಕಿನ ಕಿಂಡಿಗಳನ್ನ ಕಲ್ಲು ಮುಚ್ಚಿ ಬಿಟ್ಟಿದ್ರು ಮಾಳಿಗೆಯ ಮೇಲೆ. ಇವನಿಗೆ ಎಲ್ಲರೂ ಹಿಡಿದು ಆ ಮನೆಯ ಮಾಳಿಗೆಯ ಮೇಲೆ ಹತ್ತಿಸ್ತಾರೆ. ನೀನು ಕೆಳಗೆ ಹೋಗಬೇಕು, ಅಲ್ಲಿರುವ ಸಂಪತ್ತನ್ನೆಲ್ಲ ಕಟ್ಟಿ ನಮಗೆ ಕೊಡಬೇಕು, ನಾವು ಜಕ್ಕಳಿಸ್ತೀವಿ ಮ್ಯಾಲೆ ಅಂತ ಹೇಳಿ ಅವ ವಿಠಲನ್ನ ಒಳಗಿಳಿಸ್ತಾರೆ. ಒಳಗಡೆ ಹೋಗ್ತಾನೆ. ಎಲ್ಲಿ ಸಂಪತ್ತಿದೆ, ಬೆಳ್ಳಿ ಬಂಗಾರ ಇದೆ, ಹೀಗೆ ನೋಡ್ತಾ ಇರ್ತಾನೆ. ಅವನಿಗೆ ಕಂಡಿದ್ದು ಆ ಮನೆಯಲ್ಲಿ ದೊಡ್ಡದಾದ ದೇವ ಮಂದಿರ. ಆ ಮಂದಿರದಲ್ಲಿ ವಿಠಲ ರುಕುಮಾಯಿಯ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ.
ಅದನ್ನು ಪೂಜೆ ಮಾಡಿದ್ದ, ಅದನ್ನು ನೋಡಿದ ಕೂಡಲೇ ಇವನಿಗೆ ಭಕ್ತಿ ಭಾವ ಉಕ್ಕಿ ಬರ್ತದೆ. ಉಕ್ಕಿ ಬಂದು ಏನ್ ಮಾಡ್ದ, ಅಲ್ಲಿ ಶಂಖವನ್ನ ಇಟ್ಟಿದ್ರು, ಜಾಗಟಿಯನ್ನ ಇಟ್ಟಿದ್ರು, ಗಂಟೆಯನ್ನ ಇಟ್ಟಿದ್ರು. ಇವ ವಿಠಲ್ ವಿಠಲ್ ಅಂತ ಒಂದ್ಸರಿ ಶಂಖ ಊದೋದು, ಒಂದ್ಸರಿ ಜಾಗಟಿ ಬಾರಿಸೋದು, ಒಂದ್ಸಾರಿ ಗಂಟೆ ಬಾರಿಸೋದು ಮಾಡುದು. ಮನೆಯವರು ಸುಮ್ಮನೆ ಇರ್ತಾರ? ಯಾಕೆ ಕಳ್ಳತನ ಮಾಡಕ್ ಬಂದವರು ಯಾರಾದ್ರೂ ಶಂಖ ಊದ್ತಾರೆ? ಮನೆಯವರು ಎಚ್ಚರಾದ್ರು, ಅವ್ರು ನೋಡ್ತಾರೆ ಕಳ್ಳ ಬಂದಿದ್ದಾನೆ ಅಂತ ಬರ್ತಾರೆ. ನೋಡಿದ ತಕ್ಷಣ ಅವ್ರು ಗಾಬರಿ ಆಗ್ತಾರೆ. ಸಂತ ತುಕಾರಾಮ ಎಷ್ಟು ವರ್ಷಗಳಿಂದ ಇವರು ನಮ್ಮ ಮನೆಗೆ ಕರೀತಾ ಇದ್ರು, ಎಷ್ಟು ವರ್ಷದಿಂದ ಕರೆದು ನಮ್ಮ ಮನೆಗೆ ಬಂದಿಲ್ಲ, ತಾನಾಗೇ ನಮ್ಮ ಮನೆ ಒಳಗೆ ಬಂದಿದ್ದಾನೆ ಸಂತ. ಎಲ್ಲರೂ ಮನೆಯವರು ಪಾದಕ್ಕೆ ನಮಸ್ಕಾರ ಮಾಡಕ್ ಶುರು ಮಾಡಿ. ಅವನು ಹೇಳ್ತಾನೆ, ನಾನೆಲ್ಲ ಸಂತ, ಮೇಲಿದ್ದಾರೆ 5 ಜನ, ಅವರು ಸಂತರು. ಒಂದ ಗಾಬರಿಸಿಯವರು ಮೇಲೆ ಹೋಗ್ತಾರೆ, ಹೋಗಿ ಅವ್ರನ್ನ ಹಿಡ್ಕೊಂಡು ಕರ್ಕೊಂಡು ಬಂದು ಅವ್ರಿಗೆ ನಮಸ್ಕಾರ, ಅವರಿಗೆ ಕಾಣಿಕೆ, ಅವರಿಗೆ ಮೃಷ್ಟಾನ್ನ ಭೋಜನ ಎಲ್ಲ ಶುರುವಾಯಿತು. ಆವಾಗ ಭಕ್ತಿ ಭಾವದಿಂದ ಅವರನ್ನು ಬೀಳ್ಕೊಡ್ತಾರೆ. ಹೊರಗೆ ಬಂದರು, ಕಳ್ಳು ವಿಚಾರ ಮಾಡಿದ್ರು, ಒಂದು ದಿವಸ ಬಂದ್ರೆ ಇವರು ಕೂಡ ಇಷ್ಟೆಲ್ಲ ನಮ್ಗೆ ಆನಂದಿದೆ, ಇಷ್ಟು ಕಾಣಿಕೆ ಕೊಟ್ಟಾರ, ಇಷ್ಟು ಚೆನ್ನಾಗಿ ಊಟ ಮಾಡಿಸ್ಯಾರ, ಅದಕ್ಕೆ ಇವನು ಕೂಡ ಇರೋದು ಒಳ್ಳೇದು ಅಂತ ವಿಚಾರ ಮಾಡಿದ್ರು ಅವರು. ಅಂದ್ರಿದ್ರ ಆಮೇಲೆ ಅವರ ತುಕಾರಾಮನ ಶಿಷ್ಯರಾಗ್ತಾರೆ, ಕಳ್ಳತನವನ್ನ ಬಿಡ್ತಾರೆ, ಶ್ರೇಷ್ಠ ಗೃಹಸ್ಥರಾಗಿ ಜೀವನವನ್ನ ಮಾಡ್ತಾರೆ. ಒಂದು ಭಜನೆ ಏನು ಅದ್ಭುತವಾದಂತಹ ನೈತಿಕ ಮೌಲ್ಯಗಳನ್ನು, ಧಾರ್ಮಿಕ ಭಾವನೆಗಳನ್ನ, ಸಾಮಾಜಿಕ ಸ್ವಾಸ್ಥ್ಯವನ್ನ ಉಂಟು ಮಾಡ್ತದೆ ಅನ್ನೋದಕ್ಕೆ ಇದು ಒಂದು ಘಟನೆ, ಭಜನೆಯ ತುಕಾರಾಮರ ಒಂದು ಘಟನೆ ಸಾಕ್ಷ್ಯ. ನೋಡಿ, ಇದು 13ನೇ ಶತಮಾನದಲ್ಲಿದ್ದ ಸಂತನ ಕತೆ ಹೌದು, ಅವತ್ತಾಗಿದ್ದು ಕೂಡ ನಿಜ. ಆದ್ರೆ ನಾನು ಹೇಳಬೇಕಾಗಿರೋದು 21ನೇ ಶತಮಾನದಲ್ಲಿ ನಮ್ಮ ಮಧ್ಯದಲ್ಲಿಯೇ ಒಬ್ಬ ಶ್ರೇಷ್ಠ ಸಂತನಿದ್ದಾನೆ, ಅವರೇ ಶ್ರೀ ವೀರೇಂದ್ರ ಹೆಗ್ಗಡೆ. ಅಂದು ಸಂತ ತುಕಾರಾಮ್ 5 ಜನ ಕಳ್ಳರನ್ನ ಕಳ್ಳತನ ಬಿಡಿಸಿ ಶ್ರೇಷ್ಠ ಗೃಹಸ್ಥರನ್ನಾಗಿ ಮಾಡಿದರು. ಈ ಭಜನೆಯ ಮುಖಾಂತರ ಇಂದಿನ ಸಂತ ವೀರೇಂದ್ರ ಹೆಗ್ಗಡೆಯವರು ಲಕ್ಷಾಂತರ ಜನರಿಗೆ ಕಳ್ಳತನ ಬಿಡಿಸಿದ್ದಾರೆ, ಲಕ್ಷಾಂತರ ಜನರಿಗೆ ಕುಡಿತವನ್ನ ಬಿಡಿಸಿದ್ದಾರೆ, ಲಕ್ಷಾಂತರ ಜನರಿಗೆ ಅದೇನೇನೋ ಹಾಕಂತಾರಲ್ಲ ಚೀಟು ಮದ್ಯಪಾನವನ್ನ ಬಿಡಿಸಿದ್ದಾರೆ. ಅಂದ್ರೆ ವೀರೇಂದ್ರ ಹೆಗ್ಗಡೆಯವರು, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಎಷ್ಟು 1000 ಜನ ಸಂತರಿಗೆ ಸಮಾನರಾಗುತ್ತಾರೆ ವಿಚಾರ ಮಾಡಿ. ನಾನು ಅವರನ್ನು ಹೊಗಳ್ತಾ ಇಲ್ಲ, ಪ್ರಶಂಸೆ ಮಾಡ್ತಾ ಇಲ್ಲ. ಆದರೆ ನನ್ನ ಮನಸ್ಸಿಗೆ, ನಮ್ಮ ಮನಸ್ಸಿಗೆ ಪರಿಣಾಮವಾಗಿದೆ, ಪ್ರಭಾವವಾಗಿದೆ. ಅದಕ್ಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ನಾಡಿನಲ್ಲಿ ಎಷ್ಟು ಜನ ಮಠಾಧೀಶರಿದ್ದಾರೆ? ಸುಮಾರು ಒಂದು 8,000 ಜನ ಮಠಾಧೀಶರಿದ್ದಾರೆ. ಮಠಾಧೀಶರು ಮಾಡುವ ಈ ಕೆಲಸವನ್ನ ವೀರೇಂದ್ರ ಹೆಗ್ಗಡೆಯವರು ಮಾಡ್ತಾ ಇದ್ದಾರೆ. ಒಬ್ಬರೇ ಒಬ್ಬ ಮಠಾಧೀಶರು ಮಾಡಲಿಲ್ಲ. ಬಹಳ ಅರ್ಥಪೂರ್ಣವಾದ ಮಾತು ನಾನು ಹೇಳ್ತಾ ಇದ್ದೇನೆ. ಇವತ್ತು ನಾವು ಒಬ್ಬ ದೊಡ್ಡ ಮಠದ ಮಠಾಧೀಶ ಒಂದು ಭಜನಾ ಮಂಡಳಿಯನ್ನ ಕಟ್ಟಲಿಲ್ಲ. ವೀರೇಂದ್ರ ಹೆಗ್ಗಡೆಯವರು 5,500
ಇದು ಸಣ್ಣ ಮಾತ. ಇದಕ್ಕೆ ಯಾವ ಸರ್ಕಾರ ಎಷ್ಟು ಕೋಟಿ ಖರ್ಚು ಮಾಡಿದ್ರು ಈ ಕೆಲಸ ಮಾಡ್ಲಿಕ್ಕೆ ಆಗ್ತದ? ಸರ್ಕಾರ ಡ್ಯಾಮ್ಗಳನ್ನು ಕಟ್ಟಬಹುದು, ಕಟ್ಟಿದ ಡ್ಯಾಮಿನಿಂದ ಕಾಲುವೆಗಳನ್ನು ಮಾಡಿ ಹೊಲಗಳಿಗೆ ಕುಡಿಯಲು ನೀರು ಹರಿಸಬಹುದು. ಆದರೆ ಪೊಲೀಸ್ ಸ್ಟೇಷನ್ಗಳು ಕಡಿಮೆ ಆಗಿಲ್ಲ. ಹೆಗಡೆಯವರು ಮಾಡುವ ಕೆಲಸಗಳ ಮುಖಾಂತರ ಪೊಲೀಸ್ ಸ್ಟೇಷನ್ಗಳು ಕಡಿಮೆಯಾಗಿವೆ. ಎಂಥ ಅದ್ಭುತವಾದ ನೈತಿಕ ಮೌಲ್ಯಗಳ ಪ್ರತಿಷ್ಠಾನ! ಬರೇ ದೇವರ ಪ್ರತಿಷ್ಠಾನ ಅಲ್ಲ, ನೈತಿಕ ಮೌಲ್ಯಗಳ ಪ್ರತಿಷ್ಠಾನ ಇದೆಯಲ್ಲ, ಇದು ನಿಜವಾದಂತಹ ಧರ್ಮಾಧಿಕಾರಿಯ ಕೆಲಸ. ಧರ್ಮಕ್ಕೆ ಅಧಿಕಾರಿ ಯಾವ ಧರ್ಮ? ಯಾವ ಧರ್ಮಕ್ಕೆ ಅಧಿಕಾರಿಗಳವರು? ಜೈನ ಧರ್ಮಕ್ಕ, ಶೈವ ಧರ್ಮಕ್ಕ, ಮಾಧ್ವ ಧರ್ಮಕ್ಕ, ವೈಷ್ಣವ ಧರ್ಮಕ್ಕ, ಯಾವ ಧರ್ಮಕ್ಕೆ? ಎಲ್ಲ ಧರ್ಮೀಯ ಗುರುಗಳು ಅವರನ್ನು ಗೌರವಿಸುತ್ತಾರೆ. ಎಲ್ಲ ಧರ್ಮಗಳನ್ನು ಅವರು ಗೌರವಿಸುತ್ತಾರೆ. ಇಷ್ಟೇ ಅಲ್ಲ, ಎಲ್ಲ ಧರ್ಮಗಳಿಗೂ ದಾನ, ಧರ್ಮ, ಸಹಕಾರ ಎಲ್ಲರನ್ನೂ ಮಾಡುತ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಅವರು ಎಲ್ಲಾ ಧರ್ಮಗಳ ಧರ್ಮಾಧಿಕಾರಿ, ಬರೀ ಒಂದು ಧರ್ಮದ ಧರ್ಮಾಧಿಕಾರಿ ಅಲ್ಲ. ನಾನು ನೋಡ್ತಾ ಇದ್ದೇನೆ, ನಮ್ಮ ಹಾನಗಲ್ ತಾಲೂಕಿನಲ್ಲಿ ಹಲವಾರು ಪ್ರಾಚೀನ ಗುಡಿಗಳು, ಮಂದಿರಗಳು ಹಾಳಾಗಿ ಹೋಗ್ತಾ ಇವೆ. ಅವುಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. 1 ಲಕ್ಷ 2 ಲಕ್ಷದಲ್ಲ, ಕೋಟಿ ಕೋಟಿ ರೂಗಳನ್ನು ಖರ್ಚು ಮಾಡಿ ಅಂಥ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿದ್ದಾರಲ್ಲ, ಇವರು ಧಾರ್ಮಿಕ ಜೀರ್ಣೋದ್ಧಾರ, ಧರ್ಮ ಜೀರ್ಣೋದ್ಧಾರ ಅಂತ ಪ್ರಾಚೀನ ಅಂತಹ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡುವುದರ ಮುಖಾಂತರ ಸಾಮೂಹಿಕವಾಗಿ ಭಕ್ತಿ ಕ್ರಾಂತಿಯನ್ನ ಮಾಡ್ತಾ ಇದ್ದಾರೆ. ಇದು ಸಾಮಾನ್ಯವೇನಯ್ಯ? ಸಾಮಾನ್ಯ ಒಂದಲ್ಲ, ಎರಡಲ್ಲ, ಅವರು ಮಾಡುತ್ತಿರುವ ಕಾರ್ಯಗಳು ಅನಂತ. ಶಿಕ್ಷಣನ ಬಹುಶಃ ಅನೇಕ ಮಠಾಧಿಪತಿಗಳು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ದಾರೆ, ಬೆಳೆಸುತ್ತಿದ್ದಾರೆ. ಆದರೆ ಹೆಗಡೆಯವರಷ್ಟು ಕಲಾತ್ಮಕವಾದ ಕಟ್ಟಡಗಳನ್ನು ಶಿಕ್ಷಣ ಕಟ್ಟಡಗಳಲ್ಲಿ ಯಾರೂ ಕಟ್ಟಿಲ್ಲ. ಅಷ್ಟು ಅದ್ಭುತವಾದ ಕಟ್ಟಡಗಳು. ಇಷ್ಟೇ ಅಲ್ಲ, ಕಟ್ಟಡದೊಳಗೆ ಅಷ್ಟೇ ಅದ್ಭುತವಾದ ಗುಣಾತ್ಮಕವಾದ ಶಿಕ್ಷಣ. ಇದು ಬಹಳ ಮಹತ್ವ. ಶಿಕ್ಷಣದ ಮೂಲಕವೂ ಕೂಡ ಸಂಸ್ಕೃತಿಯನ್ನು ಉಳಿಸುವ ವಿದ್ಯಾಲಯಗಳನ್ನು ಅವರು ಕಟ್ಟಿದ್ದಾರೆ. ಒಂದೇ ಎರಡು. ಅದಕ್ಕೆ ಯಾವಾಗಲೂ ಕೂಡ ಹೇಗೆ ಕಟ್ಟಿದ್ದಾರೆ ಈ ಭಜನಾ ಮಂಡಳಿಗಳನ್ನು? ತಲಸ್ಪರ್ಶೀಯ ಒಂದು ಭಜನಾ ಮಂಡಳಿಗೆ ಏನು ಬೇಕು? ಅದರದೇ ಆದ ಭಜನಾ ಮಂದಿರ ಬೇಕು. ಭಜನೆಗಳನ್ನು ಮಾಡಲಿಕ್ಕೆ ತಾಳ, ಲಯ ಈ ಎಲ್ಲವನ್ನೂ ಪೋಷಿಸಿಕೊಂಡು ಬರುವಂತಹ ಸಲಕರಣೆಗಳು ಬೇಕು. ಆ ಮಂದಿರದ ಸುತ್ತ ಹಸಿರು ಇರಬೇಕು. ಅಲ್ಲಿ ಬರುವವರೆಲ್ಲರೂ ಪವಿತ್ರ ಮನಸ್ಸಿನಿಂದ ಅದರಲ್ಲಿ ಪಾಲ್ಗೊಳ್ಳಬೇಕು. ಆ ನಿಯಮಗಳನ್ನು ಓದಿದ್ದೇನೆ ನಾನು. ಏನು ಅದು? ಒಂದು ಸಂವಿಧಾನ, ಭಜನಾ ಪದ್ಧತಿಯ ಒಂದು ಸಂವಿಧಾನವೇ ಆ ನಿಯಮಗಳಲ್ಲಿದೆ ಅಂತ ಅನ್ಸಕತ್ತಿದೆ ನನಗೆ. ಅಷ್ಟು ಅದ್ಭುತವಾಗಿ ಭಜನೆ ಮಾಡುವ ಮನುಷ್ಯ ಕುಡಿಯಬಾರದು, ಮದ್ಯಪಾನ ಮಾಡಬಾರದು. ಎಂಥ ನಿಯಮ ಕಟ್ಟಳೆಗಳು! ಇದನ್ನು ಯಾರೂ ಮಾಡಿಲ್ಲ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರೂ ಮಾಡಿಲ್ಲ. ಸತ್ಯವನ್ನ
ನಾವು ಹೃದಯ ತುಂಬಿ ಹೇಳ್ತೇವೆ, ಹೆಗಡೆಯವರೊಬ್ಬರೇ ಮಾಡಿದ್ದಾರೆ. ಹೆಗಡೆಯವರೊಬ್ಬರೇ ಮಾಡಿದ್ದಾರೆ. ಹಾಗೆ ಭಜನೆಯನ್ನ ಮಾಡ್ತಾ ಇದ್ರೆ ನೋಡಿ, ಆಗಲೇ ಒಬ್ರು ಯಾರೋ ಪ್ರಸ್ತಾಪ ಮಾಡಿದ್ರು ಇಲ್ಲಿ ಮಾತನಾಡಿದವರು. ಏನು ಅಂತಂದ್ರೆ ಭಕ್ತಿ ಯೋಗ ಶ್ರೇಷ್ಠ ಅಂತ ಶ್ರೀಕೃಷ್ಣ ರಾಜಯೋಗ, ಮಂತ್ರಯೋಗ, ಲಯಯೋಗ, ಹಠಯೋಗ ಇಂಥ ಹಲವಾರು ಯೋಗಗಳನ್ನು ಹೇಳಿದ್ದಾನೆ. ಆದರೆ ಭಕ್ತಿ ಯೋಗ ಶ್ರೇಷ್ಠ, ಭಕ್ತಿಗೆ ಮೂಲವಾದಂತೆ ಭಜನೆ. ಆದ್ದರಿಂದ ಇದರ ಬೇರುಗಳನ್ನು ಭದ್ರಗೊಳಿಸುವ ಕೆಲಸವನ್ನ ಸನ್ಮಾನ್ಯ ಶ್ರೀ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮಾಡುತ್ತಿದ್ದಾರೆ ಎನ್ನುವ ಮಾತಲ್ಲಿ ಹೇಳ್ತಾ, ಶಂಕರಾಚಾರ್ಯವನ್ನು ಮಾತು ಹೇಳ್ತಾರೆ. ಭಜಗೋವಿಂದಂ ಅನ್ನುವಂಥ ತಮ್ಮ ಪುಸ್ತಕದಲ್ಲಿ ಏನ್ ಹೇಳ್ತಾರೆ? ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತಿ ಸಂಪ್ರಾಪ್ತೆ ಕಾಲೇ ನಹಿ ನಹಿ ರಕ್ಷತೆ ಡುಕ್ರೀಕರಣೆ ಅಂತ ಒಂದು ಮಾತು ಹೇಳ್ತಾರೆ. ಕಾಶಿಯಲ್ಲಿ 14 ಜನ ಶಿಷ್ಯರನ್ನು ಕರ್ಕೊಂಡು ಹೊರಟಿದ್ರು, ಗಂಗಾ ತಟದ ಮೇಲೆ ಹೊರಟಿದ್ರು. ಅವಾಗ ಆ ಗಂಗಾ ನದಿಯ ತಟದಲ್ಲಿ ಒಬ್ಬ ಹಿರಿಯ ವೃದ್ಧರು, 85-90 ವರ್ಷದ ವೃದ್ಧರು, ಡುಕ್ರೀಕರಣೆ ಎನ್ನುವ ಪಾಣನೀಯ ಅಷ್ಟಾಧ್ಯಾಯಿಯಲ್ಲಿರುವ ವ್ಯಾಕರಣ ಸೂತ್ರವನ್ನ ಬಾಯ್ಪಾಠ ಮಾಡ್ತಾ ಇದ್ದು. ಡುಕ್ರೀಕರಣೆ ಡುಕ್ರೀಕರಣೆ ಅಂತೇಳಿ ಶಂಕರಾಚಾರ್ಯರನ್ನು ಕೇಳಿಸ್ಕೊಳ್ತಾರೆ. ಅವ್ರು ಹೇಳ್ತಾರೆ, ಅಯ್ಯ ಡುಕ್ರೀಕರಣೆ ತಗೊಂಡು ಏನ್ ಮಾಡ್ತೀಯ? ನಿನಗೆ 90 ವರ್ಷ ವಯಸ್ಸಾಗಿದೆ. ಸಂಪ್ರಾಪ್ತೆ ಕಾರ್ಯ ಅಂತಂದ್ರೆ ನಾವು ಕೊನೆಯ ಕಾಲದಲ್ಲಿ ಹೋಗಬೇಕಾದ್ರೆ ನಾವು ಏನು ಅನ್ನಬೇಕು ಅದನ್ನು ಅನ್ನಬೇಕು. ಆದ್ದರಿಂದ ಭಜಗೋವಿಂದಂ ಭಜಗೋವಿಂದಂ ಅಂತ ಶಂಕರಾಚಾರ್ಯರ ಸ್ತೋತ್ರದಲ್ಲಿ ಹೇಳ್ತಾರೆ. ಅದಕ್ಕೆ ನಮಗೆಲ್ಲರಿಗೂ, ನಿಮಗೆಲ್ಲ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಕೇವಲ ಭೌತಿಕ ಜಗತ್ತೇ ನಮ್ಮ ಬದುಕಿನ ಶ್ರೇಷ್ಠತೆಯಲ್ಲ, ಪಾರಲೌಕಿಕ ಬದುಕು ಇದೆಯಲ್ಲ ಅದು ಶ್ರೇಷ್ಠ. ಆ ಪಾರಲೌಕಿಕ ಬದುಕು ಭಜನೆಯಿಂದ ಮಾತ್ರ ಸಾಧ್ಯ. ಆ ಭಜನೆ ನಮ್ಮ ಮನವನ್ನ, ಭಾವವನ್ನ, ದೇಹವನ್ನ ಒಟ್ಟಾಗಿಸಿ ಜೀವನದ ಅತ್ಯದ್ಭುತವಾದ ಆನಂದವನ್ನ, ಪರಮ ಸಂತೋಷವನ್ನ ಕೊಡುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಒಂದು ಮಾತು ಹೇಳ್ತೇವೆ. ಮಾನ್ಯ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಹೇಳಿರುವ ಒಂದು ಮಾತು ಭಜನೆ ಬಗ್ಗೆ. ಭಜನೆಯಲ್ಲಿ ಏಕತೆ, ಧಾರ್ಮಿಕ ಮೌಲ್ಯಗಳ ಬೆಳವಣಿಗೆ, ಸಾತ್ವಿಕ ಮನೋವೃತ್ತಗಳಿಗೆ ಪ್ರೋತ್ಸಾಹ, ಸಾರ್ವಜನಿಕ ಸಾಮರಸ್ಯ ಜೀವನಕ್ಕೆ ಉತ್ತೇಜನ ಇವೇ ಮುಂತಾದ ಮೂಲ ಉದ್ದೇಶಗಳನ್ನು ಹೊಂದಿ ಭಜನಾ ಕಮ್ಮಟವನ್ನು ಹಮ್ಮಿಕೊಳ್ಳಲಾಗಿದೆ. ವೀರೇಂದ್ರ ಹೆಗ್ಗಡೆಯವರು ಹೇಳಿರುವ ಮಾತು ಇದು. ಹಾಗೇನೆ ಶ್ರೀ ಹೇಮಾವತಿ ಹೆಗ್ಗಡೆಯವರು ಕೂಡ ಒಂದು ಮಾತು ಹೇಳ್ತಾರೆ. ನಮ್ಮ ಮುಗ್ಧ ಜನತೆಯಲ್ಲಿ ನಿಜಕ್ಕೂ ಭಾವುಕತೆ ಇದೆ, ಭಕ್ತಿಯ ಪಾರಮ್ಯವಿದೆ. ಅದನ್ನು ಪ್ರಕಟಪಡಿಸುವ ಕ್ರಮ, ಅವಕಾಶದ ಬಗ್ಗೆ ಮಾರ್ಗದರ್ಶನ ದೊರೆತಾಗ ಅದು ಹೊನಲಾಗಿ ಹರಿಯುತ್ತದೆ, ಸಾರ್ಥಕ್ಯವನ್ನು ಪಡೆಯುತ್ತದೆ. ಭಜನಾ ಕಮ್ಮಟ ಇಂತಹ ಒಂದು ಮಾರ್ಗದರ್ಶನ ಪ್ರಯತ್ನ ಎಂಬುದಾಗಿ ಮಾತು ಶ್ರೀ ಹೇಮಾವತಿ ಹೆಗ್ಗಡೆಯವರು ಭಜನೆಯ ಬಗ್ಗೆ ಹೇಳಿದ್ದಾರೆ. ಅಂದರೆ ಇಂತಹ ಭಜನೆ ನಮ್ಮೆಲ್ಲರನ್ನು ಕೂಡ ಪರಮಾತ್ಮನೆಡೆಗೆ ಕರೆದೊಯ್ಯುವಂತ ಒಂದು ಶ್ರೇಷ್ಠ ಮಾಧ್ಯಮ ಅನ್ನೋದನ್ನು ಹೇಳ್ತಾ, ಇದು ನಮ್ಮ ಶ್ರೇಷ್ಠ ಸಂಸ್ಕೃತಿಯ ಶ್ರೇಷ್ಠ ಒಂದು ಭಾಗವಾಗಿದೆ ಅಂತ ಹೇಳ್ತಾ, ಇದೇ ಸಂದರ್ಭದಲ್ಲಿ ನಾನಿಲ್ಲಿ ದಾಸೋಹ ನಡೀತದಲ್ಲ, ಇಲ್ಲಿ ಪ್ರಸಾದ ಊಟ ಮಾಡ್ತಿರಲ್ಲ, ನೀವೆಲ್ಲರೂ ಆ ಭವನವನ್ನು ನೋಡ್ಕೊಂಡು ಬಂದೆ. ಮಾನ್ಯ ಶ್ರೀ ಡಿ ಹರ್ಷೇಂದ್ರ ಹೆಗ್ಗಡೆಯವರು ನಮ್ಮನ್ನಲ್ಲಿ ಕರ್ಕೊಂಡು ಹೋಗಿದ್ದು. ಅದೆಲ್ಲದನ್ನು ತೋರಿಸಿದಾಗ ನಾವು ಹೇಳ್ತೀವಿ, ನೋಡಿ ಸ್ವಾಮಿ ಹಿಂಗೆಲ್ಲ ಮಾಡಿದ್ದೇನೆ, ಇನ್ನೂ ಕೆಲವು ಸ್ವಲ್ಪ ಸುಧಾರಣೆ ಇನ್ನೂ ಬಹಳ ಮಾಡಬೇಕಾಗಿದೆ ಅಂತ ಹೇಳಿ
ನಿಜವಾಗ್ಲೂ ಹೇಳ್ತೀನಿ, ಅದೆಲ್ಲ ನೋಡಿದಾಗ ದಾಸೋಹ ಭವನ ಕಟ್ಟದಿದ್ರೆ ಯಾರಾದ್ರೂ ಅನ್ನದಾಸೋಹಕ್ಕೆ ನಮ್ಮ ಕರ್ನಾಟಕದ ಯಾವ ಮಠಗಳಿಗೂ ಹೋಗಿ ನೋಡಕ್ ಹೋಗಬೇಡ್ರಿ, ಬಂದ್ರೆ ಇಲ್ಲಿ ಬಂದು ನೋಡ್ಕೊಂಡು ಹೋಗೇ ಕಟ್ಟಬೇಕು ಅಂತ ಅನ್ನಿಸ್ತದೆ ನನಗೆ. ಅಷ್ಟು ಅಚ್ಚುಕಟ್ಟ, ಅಷ್ಟು ವೈಜ್ಞಾನಿಕವಾಗಿ. ಇಷ್ಟೇ ಅಲ್ಲ, ನಿಮಗೇನು ಉಣಬಡಿಸ್ತಾರಲ್ಲ, ತುತ್ತುಗೂ ಕೂಡ ಒಂದೊಂದು ತುತ್ತಿನಲ್ಲೂ ತಾಯಿಯ ಕರುಳಿನ ಅಂತಃಕರಣ ವಾತ್ಸಲ್ಯದ ತುತ್ತು ಅದರಲ್ಲಿದೆ ಅನ್ನೋದನ್ನು ನಾನು ಗಮನಿಸಿದ್ದೇನೆ. ಅಷ್ಟು ಚೆನ್ನಾಗಿ ಅವರು ಹರ್ಷೇಂದ್ರ ಹೆಗ್ಗಡೆಯವರು ಕಕ್ಕುಲತೆಯಿಂದ ಆ ಮಾತುಗಳನ್ನು ಹೇಳುವಾಗ ನನಗೆ ಅನ್ನಿಸ್ತು, ಇಲ್ಲಿ ಧರ್ಮಸ್ಥಳ ನಿಜವಾಗಿಯೂ ಅದಕ್ಕೆ ಧರ್ಮದ ಸ್ಥಳವಾಗಿದೆ. ನಿರ್ವಂಚನೆಯಿಂದ ದಾಸೋಹ, ನಿರ್ವಂಚನೆಯಿಂದ ಧರ್ಮದಾಸೋಹ, ನಿರ್ವಂಚನೆಯಿಂದ ಜ್ಞಾನ ದಾಸೋಹ, ಏನೆಲ್ಲವೂ ಕೂಡ ನಡೆಯುತ್ತಿರುವ ಈ ಕಾರ್ಯಗಳನ್ನು ನಾವು ಯಾವುದೇ ವ್ಯಕ್ತಿ ಶಬ್ದಗಳಿಂದ ಹಿಡಿದಿಡಲು ಸಾಧ್ಯವಿಲ್ಲ. ಅದು ಭಾವಕ್ಕೆ ಬಿಟ್ಟ ವಿಷಯ ಅನ್ನೋದನ್ನು ನಾನು ಸಂದರ್ಭದಲ್ಲಿ ಹೇಳ್ತಾ, ಹೆಗ್ಗಡೆಯವರು ಧಾರವಾಡದಲ್ಲಿ ಸಂಸ್ಥೆ ಕಟ್ಟ್ಯಾರ. ಉತ್ತರ ಕರ್ನಾಟಕದ ಹುಡುಗರಿಗೆ ಅಲ್ಲಿ ಕಲೀಲಿಕ್ಕೆ ಎಷ್ಟು ಅವಕಾಶ ಆಗಿದೆ ಗೊತ್ತಾ? ಲಕ್ಷಾಂತರ ಮಕ್ಕಳು ಅವರ ಹೆಸರನ್ನು ಹೇಳ್ಕೊಂಡು ಕಲಿತಾರ. ಲಕ್ಷಾಂತರ ಜನ ಇವರ ಹೆಸರನ್ನ ಹೇಳ್ಕೊಂಡು ಆರೋಗ್ಯ ಸೇವೆಯನ್ನು ಪಡ್ಕೊಳ್ತಾ ಇದ್ದಾರೆ. ಬಹಳ ದೊಡ್ಡ ಆಸ್ಪತ್ರೆ, ದೊಡ್ಡ ಮೆಡಿಕಲ್ ಕಾಲೇಜು. ಹಲ್ಲು ನೀವು ಊಟ ಮಾಡಲು ತೊಂದರೆ ಆಗಬಾರ್ದು ನಮ್ಮ ಜನರಿಗೆ ಅಂತೇಳಿ ದೊಡ್ಡ ಹಲ್ಲಿನ ದವಾಖಾನೆ ಕಟ್ಸ್ಯಾರೆ ಸ್ವಾಮಿ. ಹಲ್ಲಿಂದೇ ಒಂದು ದೊಡ್ಡ ದವಾಖಾನೆ. ಏನು ಅದ್ಭುತವಾದ ಕಲ್ಪನೆ ಅವರದು. ಏನು ಹಲ್ಲಿನ ವಿಚಾರ ಮಾಡ್ತಾರೆ, ಆರೋಗ್ಯದ ವಿಚಾರ ಮಾಡ್ತಾರೆ, ತಾಂತ್ರಿಕತೆಯ ಬಗ್ಗೆ ವಿಚಾರ ಮಾಡ್ತಾರೆ, ಭಕ್ತಿಯ ಬಗ್ಗೆ, ಧರ್ಮದ ಬಗ್ಗೆ. ಒಂದೇ ಎರಡೇ ಇಂಥ ಮಹನೀಯರು. ನಾನು ಕೊನೆ ಮಾತು ಹೇಳ್ತೀನಿ, ನಮ್ಮ ನಾಡಿನಲ್ಲಿ 100 ವರ್ಷಕ್ಕೆ ಇಂಥವ್ರು ವಾಪರು ಹುಡುತ್ತಾರೆ ಅಂತ ಅವರೇ ಈ ವೀರೇಂದ್ರ ಹೆಗ್ಗಡೆಯವರು ಅಂತ ಹೇಳ್ತಾ ಬಹಳ ಅವರ ಅತ್ಯಂತ ಆತ್ಮೀಯವಾದ ನೋಡಿ. ಇಷ್ಟೆಲ್ಲ ಸಂಪತ್ತಿದೆ, ವಿನಯ ಇದೆ, ಇಷ್ಟೆಲ್ಲ ವಿದ್ಯೆ ಇದೆ, ಧಾರ್ಮಿಕ ಭಾವವನ್ನು ತುಳುಕ್ತಾ ಇದ್ದಾರೆ. ಇಂಥ ಹೆಗ್ಗಡೆಯವರ ಈ ಕ್ಷೇತ್ರವನ್ನು ನೋಡಿ ಕಣ್ಣು ತುಂಬಿದೆ, ಮನ ತುಂಬಿದೆ, ಭಾವ ತುಂಬಿದೆ, ನಾಲಿಗೆ ತುಂಬಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಮಾರಂಭಕ್ಕೆ ಎಂಥ ಶ್ರೀಮಂತಿಕೆಯನ್ನು ತಂದುಕೊಟ್ಟಿದ್ದಾರೆ ಹೆಗಡೆಯವರು ಅಂತಂದ್ರೆ, ಇಳೆಯರಾಜು ಇಳುವೆ ರಾಜು ಬಂದಿದ್ದಾರೆ. ಇವರು ಧರ್ಮಾಧಿಕಾರಿಗಳಾದಂತೆ ಅವ್ರು ಹೇಳಿದ್ರಲ್ಲ, ಅವರು ಭಾಷಣ ಮಾಡಿದರು. ಇವರು ಇಳಿಗೆ ರಾಜ, ಇಳೆ ಅಂದ್ರೆ ಗೊತ್ತಾಯ್ತ, ಭೂಮಿಗೆ ರಾಜ. ಇಳೆಯ ರಾಜ ಅಂತಂದ್ರೆ ಭೂಮಿ ರಾಜ ಅಂತ. ಇವರು ಭೂಮಿ, ಇವರು ಎಲ್ಲಿಂದ ಬಂದರೆ ಅಂದ್ರೆ ಗಂಧರ್ವ ಲೋಕದಿಂದ ಈ ಭೂಲೋಕಕ್ಕೆ ಬಂದಾರ. ಗಂಧರ್ವ ಲೋಕದಿಂದ ಭೂಲೋಕಕ್ಕೆ ಬಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಾನಕ್ಕೆ ಅಷ್ಟು ಅದ್ಭುತವಾದಂಥ ಕೀರ್ತಿಯನ್ನು ತಂದುಕೊಟ್ಟಂಥವರು ಇಳೆಯರಾಜರು. ಅಂಥವರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅನೇಕ ಗಣ್ಯರು ಈ ವೇದಿಕೆ ಮೇಲಿದ್ದಾರೆ. ಅವರೆಲ್ಲರೂ ಒಂದೊಂದು ಅದ್ಭುತ ಸಾಧನೆಯನ್ನ ಮಾಡಿದ ಸಾಧಕರು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಆ ಕಡೆ ಒಬ್ಬರು ಸ್ವಾಮೀಜಿ ಕೂತಿದ್ದಾರೆ. ನಿಮ್ಮ ಭಜನಾ ಸಂಘದ ತರಬೇತಿಯಲ್ಲಿ ಆ ಸ್ವಾಮಿಗಳು ಕೂಡ ಓತಪ್ರೋತವಾಗಿ ನಿಮ್ಮ ಭಜನೆ ಕೂಡ ಇದ್ದಾರೆ. ಬಹಳಷ್ಟು ನಿಮಗೆ ತರಬೇತಿಯನ್ನು ಕೊಟ್ಟಂಥವರು ಶ್ರೀಗಳವರು, ಸ್ವಾಮೀಜಿಯವರು ಅನ್ನೋದನ್ನೇ ಸಂದರ್ಭ ಅದನ್ನೂ ಕೂಡ ನಾವು ನೆನೆದು, ಇದಕ್ಕೆ ಪೂರಕವಾಗಿ 7-8 ಜನ ಈ ಭಜನಾ ಕಮ್ಮಟದಲ್ಲಿ ತರಬೇತುದಾರರು ಇನ್ನೂ ಅನೇಕರಿದ್ದಾರೆ. ಅದನ್ನು ಕೂಡ ಅವರಿಗೂ ಕೂಡ ನಾವು ನೆನಪು ಮಾಡ್ಕೊಳ್ತೀವಿ ಅಂತ ಹೇಳಿ, ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ನಾವೆರಡು ಮಾತು ನಂಬ್ತೀವಿ. ಸಂತರ ತ್ರಿವೇಣಿ ಸಂಗಮ ಈ ಒಂದು ವೇದಿಕೆ. ಆಧ್ಯಾತ್ಮ ಸಂತರು ಸ್ವಾಮೀಜಿಯವರಾದರೆ, ಸಂಗೀತ ಸಂತ ಇಳೆಯರಾಜರವರು, ಸಾಮಾಜಿಕ ಕಾಯಕ ಸಂತ ಪರಮಪೂಜ್ಯ ಹೆಗ್ಗಡೆಯವರು. 3000 ಮಠದ ವತಿಯಿಂದ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನು ಮಾಡುವ ಆಶಯವನ್ನು ಕೊಟ್ಟಿದ್ದಾರೆ. ಮುಂದೆ ಎಲ್ಲರ ಆಕರ್ಷಣೆಯ ಅಧ್ಯಕ್ಷತೆಯನ್ನು ಮಾಡಿ ಕೊಳ್ಳುತ್ತಿದ್ದಾರೆ.
ಆಹ್ವಾನಿಸ್ತಾ ಇದ್ದೇನೆ. ಅವರಿಗೆ ಪೂಜ್ಯರ ಆಪ್ತ ಕಾರ್ಯದರ್ಶಿಯಾದಂಥ ವೀರು ಶೆಟ್ಟಿಯವರು ಹಾರಾರ್ಪಣೆ ಮಾಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೆ. ಮುಂದೆ ಕುಣಿತ ಭಜನೆಯ ಪ್ರಾತ್ಯಕ್ಷಿಕೆ ಪುರುಷ ಶಿಬಿರಾರ್ಥಿಗಳಿಂದ ಶ್ರೀ ರಮೇಶ್ ಕಲ್ಮಾಡಿ ಮತ್ತು ಶಂಕರ್ ಮತ್ತು ತಂಡದವರಿಂದ ಈ ಪ್ರಾತ್ಯಕ್ಷಿಕೆಯನ್ನು ಈಗ ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ನಿಲಯ ಶಂಭೋ ತವಾರಾಧನಂ. ಶ್ರೀ ಕ್ಷೇತ್ರ ಧರ್ಮಸ್ಥಳ ನಿಲಯ ಶಂಭೋ
ಅಧ್ಯಕ್ಷ ಪೀಠದಿಂದ ಆಶೀರ್ವಚನ ನೀಡಿ ಹರಿಸಬೇಕೆಂದು ಭಕ್ತಿಯ ಪ್ರಾರ್ಥನೆ ಮಾಡಿಕೊಳ್ಬೇಕು. ಈ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನ ಮತ್ತು ಆಶೀರ್ವಚನ ನೀಡಿದಂಥ ಶ್ರೀಮಾನ್ ಮಹಾರಾಜನ ಜಗದ್ಗುರು ಡಾಕ್ಟರ್ ಗುರುಸಿದ್ದರಾಜ ಯೋಗೇಂದ್ರ ಮಹಾಸ್ವಾಮಿಗಳು ಅವರಿಗೆ ವಂದಿಸಿ, ನಮ್ಮ ಕಾರ್ಯಕ್ರಮದಲ್ಲಿ ಸತತ ಭಾಗವಹಿಸಿ ಪ್ರೋತ್ಸಾಹ ನೀಡ್ತಾ ಇರ್ತಕ್ಕಂಥ, ಉತ್ಸಾಹ ನೀಡ್ತಕ್ಕಂಥ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಯವರಿಗೆ ಕೂಡ ವಂದಿಸಿ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ರಾಮಲಿಂಗ ರೆಡ್ಡಿ ಅವರೇ, ಮತ್ತು ಈಗ ತಾನೇ ಇಲ್ಲಿಂದ ಕಾರ್ಯಕ್ರಮದಲ್ಲಿ ಬಹಳ ಹೊತ್ತು ಕುಳಿತು ಸುಸ್ತಾಯಿತೆಂದು ವಿಶ್ರಮಿಸಿದ ಶ್ರೀ ಇಳೆಯರಾಜ ಅವರೇ, ಪ್ರತಾಪ್ ಸಿಂಗ್ ನಾಯ್ಕರೇ ಮತ್ತು ಇತರ ಎಲ್ಲ ಇಲ್ಲಿ ವೇದಿಕೆಯಲ್ಲಿರುವಂಥ ಗಣ್ಯರೇ, ಆಗಮಿಸಿರುವಂಥ ಎಲ್ಲ ಭಕ್ತ ಭಾಷೆ, ನಾನು ಶ್ರೀ ರಾಮಲಿಂಗ ರೆಡ್ಡಿ ಅವರು ತಮ್ಮ ಮಾತಿನಂತೆ ನಾನು ಸ್ವಲ್ಪ ವಿಳಂಬವಾಗಿ ಬರ್ತೇನೆ ಅಂತೇಳಿ ಹೇಳಿದರು. ಅದೇ ಪ್ರಕಾರ ಅವರು ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ, ಅವರು ಹೇಳಿದ ಸಮಯಕ್ಕೆ ಸರಿಯಾಗಿ ಇಲ್ಲಿ ಬಂದಿದ್ದಾರೆ. ನಾನು ಭಾಳ ಸಂತೋಷದಿಂದ ಅವರಿಗೆ ಸ್ವಾಗತವನ್ನು ಬಯಸಿ, ಅವರ ಸಾನ್ನಿಧ್ಯದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮತ್ತು ಅವರ ಉತ್ಸಾಹ ಪ್ರೋತ್ಸಾಹದಿಂದ ನಿಮ್ಮೆಲ್ಲರಿಗೂ ತುಂಬ ಸಂತೋಷ ಆಗಿದೆ ಅಂತ ಅವರಿಗೆ ತಿಳಿಯಪಡಿಸ್ತೇನೆ. ಮುಖ್ಯವಾಗಿ ಕಳೆದ 7 ದಿವಸಕ್ಕಿಂತ ನಾನು ನಿಮಗೆ ಹೇಳಿದ್ದೆ, 7 ದಿವಸ ಹೇಗೆ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ, ಓಡಿ ಹೋಗುತ್ತೆ ಅಂತ. ಅದೇ ರೀತಿಯಲ್ಲಿ ನೀವೆಲ್ಲ ಭಜಕರು ಕೆಲವರು ಕೃಷಿಕರಾಗಿದ್ದೀರಿ, ಕೆಲವರು ಕಾರ್ಮಿಕರಾಗಿದ್ದೀರಿ, ಕೆಲವರು ತಮ್ಮ ತಮ್ಮ ಗ್ರಾಮದಲ್ಲಿ ಸಣ್ಣ ಪುಟ್ಟ ಉದ್ಯೋಗವನ್ನು ಮಾಡ್ತಾ ಇದ್ದೀರಿ. ಆದರೆ ನೀವೆಲ್ಲರೂ ಕೂಡ ಬಹಳ ಸಂತೋಷದ 1 ವಾರ ಎಲ್ಲ ತಮ್ಮ ಸಂಪಾದನೆಯನ್ನು ಬದುಕಿಟ್ಟು ತಮ್ಮ ಕಾರ್ಯಕ್ಷೇತ್ರದಿಂದ ಮುಕ್ತರಾಗಿ ಇಲ್ಲಿಗೆ ಬಂದು 1 ವಾರ ಕಾಲ ನೀವು ಇಲ್ಲಿ ಭಜನಾ ತರಬೇತಿಯನ್ನು ಪಡೆದಿದ್ದೀರಿ. ಅನೇಕ ಹಾಡುಗಳನ್ನು ಕಲಿತಿದ್ದೀರಿ, ಸುಶ್ರವಾಗಿ ಹಾಡಲಿಕ್ಕೆ ಕಲಿತಿದ್ದೀರಿ. ನೃತ್ಯ ಭಜನೆಯ ಸಣ್ಣ ಈಗ ಪ್ರಾತ್ಯಕ್ಷಿಕೆಯನ್ನು ಕೂಡ ನೋಡಿದೆ, ಒಳ್ಳೆ ರೀತಿಯಲ್ಲಿ ಪ್ರಾತ್ಯಕ್ಷಿಕೆಯಿಂದ ನಮಗೆ ಗೊತ್ತಾಗಿದೆ. ಇವರೆಲ್ಲ ತುಂಬ ಚೆನ್ನಾಗಿ ನೃತ್ಯ ಭಜನೆಯನ್ನು ಕೂಡ ಕಲಿತಿದ್ದಾರೆ. ಇವರೆಲ್ಲರೂ ಕೂಡ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಮುಖ್ಯವಾಗಿ ನೀವೆಲ್ಲರೂ ಕೂಡ ಈ ವರ್ಷದ ತರಬೇತಿಯ ಗುಂಪು ಬಹಳ ಚೆನ್ನಾಗಿತ್ತು ಅಂತ ಮಾನಂದ ಶ್ರೀರಾಮ ಸ್ವಾಮಿಯವರು ಹೇಳ್ತಾ ಇದ್ರು. ಯಾಕೆಂದರೆ ಬಹಳ ಬೇಗ ಸ್ವೀಕಾರ ಮಾಡಿದ್ದಾರೆ. ನಮ್ಮ ತರಬೇತಿ ಕೊಡುವಂಥವರು ಕೂಡ ಬಹಳ ತಜ್ಞರಾಗಿದ್ದರಿಂದ ಹೇಳಿಕೊಡುವಂಥ ಪದ್ಧತಿಗಳು ಅಭ್ಯಾಸ ಆಗಿದೆ ಅವರಿಗೆ. ನಾನು ಮೊನ್ನೆ ವಿಷಯಪಾರವರು ಅದೇ ರೀತಿಯಲ್ಲಿ ಅನೇಕ ಮಂದಿ ಇಲ್ಲಿ ತರಬೇತಿ ಕೊಡುವಾಗ ಬಂದು ನಾನು ಕುಳಿತಿದ್ದೆ. ನಾನು ಕಂಡಿದ್ದೇನೆಂತಂದರೆ ತರಬೇತಿ ಕೊಡುವವರು ಕೂಡ ಈಗ ಬಹಳ ಪಕ್ವವಾಗಿದ್ದಾರೆ, ಅಂದರೆ ಸುಲಭವಾಗಿ ಹೇಳಿಕೊಡ್ತಾರೆ, ಸುಲಭ ಅರ್ಥ ಆಗುವಂಥ ರೀತಿಯಲ್ಲಿ ನಿಮಗೆ ಹೇಳಿಕೊಡ್ತಾ ಇದ್ದಾರೆ. ನೀವು ಕೂಡ ಬಹಳ ಚೆನ್ನಾಗಿ ಅದನ್ನು ಸ್ವೀಕಾರ ಮಾಡಿದ್ದೀರಿ ಮತ್ತು ಅಭ್ಯಾಸ ಮಾಡಿದ್ದೀರಿ. ಹೀಗಾಗಿ ನಾನು ತರಬೇತಿದಾರರಿಗೂ ತರಬೇತಿ ಪಡೆದ ನಿಮಗೂ ಕೂಡ ಇಬ್ಬರನ್ನು ಕೂಡ ಅಭಿನಂದಿಸ್ತಾ ಇದ್ದೇನೆ. ನಾನು ಇವತ್ತು ಮಾನ್ಯ ಮಂತ್ರಿಗಳಿಗೆ ಏನು ಹೇಳ ಬಯಸ್ತಾ ಇದ್ದೇನೆ ಅಂತಂದರೆ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಾಯಕತ್ವ ಬೆಳೆಯಬೇಕು ಅಂತ ನಮ್ಮ ಇಚ್ಛೆ. ನಾಯಕತ್ವ ಅಂತಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಆಯಾ ಗ್ರಾಮದಲ್ಲಿ ಸುಭಿಕ್ಷೆ ಇರಬೇಕು, ನೆಮ್ಮದಿ ಇರಬೇಕು, ಶಾಂತಿ ಇರಬೇಕು, ಸಾಮರಸ್ಯ ಇರಬೇಕು. ಸಾಮರಸ್ಯ ಬಹಳ ಮುಖ್ಯ. ಇರಬೇಕಾದ್ರೆ ಆ ಗ್ರಾಮದಲ್ಲಿ ಇರುವಂಥ ಪ್ರತಿಯೊಬ್ಬರು ಕೂಡ ಪ್ರಜ್ಞಾವಂತರಾಗಿರಬೇಕು. ನಮ್ಮ ಗ್ರಾಮ, ನಮ್ಮ ರಾಜ್ಯ, ನಮ್ಮ ದೇಶ ಅನ್ನುವಂಥ ಭಾವನೆ ಬರಬೇಕು. ಪ್ರಗತಿ ಚಿಂತಕರಾಗಿರಬೇಕು. ನಮ್ಮ ಗ್ರಾಮದಲ್ಲಿ ಅನೇಕ ಬದಲಾವಣೆಗಳನ್ನು ತರಬೇಕು ಅಂತ ಉತ್ಸುಕರಾಗಿರಬೇಕು. ಅಂತಹ ಸಂಘಟನೆಯನ್ನು ಪ್ರಾರಂಭಿಸುವಂಥದ್ದು ನಮ್ಮ ಉದ್ದೇಶ. ಇವತ್ತು ನೀವೆಲ್ಲರೂ ಕೂಡ ಇಲ್ಲಿ ಭಜನೆಯನ್ನು ಕಲಿತದ್ದು ಮಾತ್ರ ಅಲ್ಲ, ಮಧ್ಯಾಹ್ನದ ಹೊತ್ತಿನಲ್ಲಿ ನಿಮಗೆ ಒಳ್ಳೆಯ ಭಾಷಣಗಳನ್ನು, ಪ್ರವಚನಗಳನ್ನು ಏರ್ಪಡಿಸಿದ್ದೇವೆ. ಅವರೆಲ್ಲ ಬಂದು ನಿಮಗೆ ಪ್ರವಚನ ಕೊಟ್ಟಿದ್ದಾರೆ. ಸಂಜೆ ಹೊತ್ತಿನ ಸಾಂಸ್ಕೃತಿಕ ವೈಭವವನ್ನು ಕೂಡ ನೀವು ನೋಡಿದ್ದೀರಿ. ಇದರ ಅರ್ಥ ಏನು ಅಂತಂದರೆ, ನೀವೆಲ್ಲರೂ ಕೂಡ ಬೆಳೆದಿದ್ದೀರಿ. ಈಗ ಬೆಳೆದಿದ್ದು 6 ದಿವಸ ವಯಸ್ಸಿನಲ್ಲಿ ಬೆಳೆದಿರ್ಬೋದು. 7 ದಿವಸ ವಯಸ್ಸಿನಲ್ಲಿ ಬೆಳೆಯೋದಕ್ಕಿಂತ ಜ್ಞಾನದಲ್ಲಿ ನೀವು ಬಹಳ ಬೆಳೆದಿದ್ದೀರಿ, ಬಹಳ ಪಕ್ವವಾಗಿದ್ದೀರಿ. ನೀವೀಗ ನಿಮ್ಮ ಗ್ರಾಮಕ್ಕೆ ಹೋದಾಗ, ನಿಮ್ಮ ಮನೆಗೆ ಹೋದಾಗ ನಿಮ್ಮಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ನೋಡಿ ನಿಮ್ಮ ತಾಯಿ, ನಿಮ್ಮ ಮಡದಿ, ನಿಮ್ಮ ಮಕ್ಕಳು, ನಿಮ್ಮ ಅಣ್ಣ ತಂಗಿನ ಎಲ್ಲರೂ ಕೂಡ ಗೌರವಿಸ್ತಾರೆ. ಏನಪ್ಪ ಇವನದ್ದು ಬಹಳ ಬದಲಾವಣೆ ಆಗಿದೆ ಅಂತ, ಇವಳದ್ರ ಬಹಳ ಬದಲಾವಣೆ ಆಗಿದೆ ಅಂತ. ಯಾಕೆಂದರೆ ಅಷ್ಟು ಬದಲಾವಣೆಯನ್ನು ಈ ಕಮ್ಮಟದಲ್ಲಿ ನೀವು ಬಂದಿದ್ದೀರಿ. ಬದಲಾವಣೆ ಅಂತಂದರೆ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗುವಂಥದ್ದು ಯಾವಾಗಲೂ ನಮ್ಮ ನಡವಳಿಕೆಯಿಂದ, ನಮ್ಮ ಮಾತಿನ ಒಂದು ಧಾಟಿಯಿಂದ ಮತ್ತು ವಾತ್ಸಲ್ಯದಿಂದ. ನೀವೆಲ್ಲರೂ ಕೂಡ ಈಗ ಪ್ರೇಮಮಯಿಗಳಾಗಿದ್ದೀರಿ, ವಾತ್ಸಲ್ಯ ತುಂಬಿಕೊಂಡಿದ್ದೀರಿ, ಪ್ರೀತಿಯಿಂದ ಮಾತಾಡೋದನ್ನು ಕಲಿತಿದ್ದೀರಿ, ತಾಳ್ಮೆಯನ್ನು ಕಲಿತಿದ್ದೀರಿ, ಸಂತೋಷವನ್ನು ಕಲಿತಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ, ಇದಕ್ಕೆಲ್ಲ ಕಾರಣಕರ್ತರಾದಂಥ ನಮ್ಮ ಎಲ್ಲ ತರಬೇತಿದಾರರನ್ನು ಅಭಿನಂದಿಸ್ತೇನೆ. ಮತ್ತು ತರಬೇತಿಗೆ ಇಲ್ಲಿ ನಿಜವಾಗಿ ಬಹಳ ಜನ ತರಬೇತಿ ಪಡೆದಿದ್ದಾರೆ. ಇದರ ಜೊತೆಗೆ ನೃತ್ಯ ಭಜನೆಯನ್ನು ಬಹಳ ಯಶಸ್ವಿಯಾಗಿ ರಮೇಶ್ ಕಲ್ಮಾಡಿ, ಶಂಕರ್ ಮತ್ತಿತರ ಚೈತ್ರ ಮತ್ತಿತರ ಸೇರಿ ಒಳ್ಳೆಯ ನೃತ್ಯ ಭಜನೆಯನ್ನು ಕೂಡ ಕಲಿಸಿದ್ದೀರಿ. ನೃತ್ಯ ಭಜನೆಯಲ್ಲಿ ಮುಖ್ಯ ಏನು ಅಂತಂದರೆ
ದೈಹಿಕವಾಗಿ ಶ್ರಮಪಟ್ಟರೆ ಮಾತ್ರ ನಮ್ಮ ಭಾವನೆಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಕೇವಲ ಕೂತ್ಕೊಂಡು ಹಾಡಿದರೆ ಬೊಜ್ಜು ಬೆಳೀಬಹುದು, ಆದರೆ ಬಹಳ ಜನರ ಬೊಜ್ಜು ಇಲ್ಲಿ ಕರಗಿದೆ, ಬಹಳಷ್ಟು ತೂಕ ಕಡಿಮೆ ಆಗಿದೆ ಅಂತ ಖಂಡಿತವಾಗಿ ನಾನು ಹೇಳಬಲ್ಲೆ. ಯಾಕೆಂದರೆ ಒಂದು ಬೆಳಗ್ಗಿಂದ ಸಂಜೆವರೆಗೆ ನೀವು ಕೂತು ಅಲ್ಲಿ ಹಾಡು ಹೇಳಿದರೆ ಇಲ್ಲಿ ಬಂದು ಕುಣಿತದಿಂದಾಗ ಬೆವರು ಸುರಿಸಿದ್ದೀರಿ, ಸಾಕಷ್ಟು ನಿಮ್ಮಲ್ಲಿ ಬೆವರು ಹರಿದು ಹೋಗಿದೆ. ನಮ್ಮ ಮಾಂಡ್ಯ ಶ್ರೀರಾಮ ಸ್ವಾಮೀಜಿಯವರ ಜೊತೆಗೆ ನೀವೆಲ್ಲರೂ ಕೂಡ ಪಾದಯಾತ್ರೆ ಮಾಡಿ ನಮ್ಮ ಗ್ರಾಮದ ಸಣ್ಣ ಸಣ್ಣ ಮನೆಗಳನ್ನು ಪ್ರದೇಶಗಳನ್ನು ಮಾಡಿದ್ದೀರಿ. ಹೀಗಾಗಿ ದೈಹಿಕವಾಗಿ ಶ್ರಮ ಪಟ್ಟರೆ ಮಾತ್ರ ಭಗವಂತನ ಸಾಮೀಪ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಎಲ್ಲ ಇಲ್ಲಿ ಬರೆಗಾರರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮುಖ್ಯವಾಗಿ ನಮ್ಮ ಕಾರ್ಯಕರ್ತರು, ಸುಬ್ರಹ್ಮಣ್ಯ ಪ್ರಸಾದ್ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರು, ಪುರುಷೋತ್ತಮ BK ಸುರೇಶ್ ಮೈಲಿ ಇವರೆಲ್ಲ ಬಹಳ ಚೆನ್ನಾಗಿ, ನಮ್ಮ ಬಾಲಕೃಷ್ಣ ಪಂಜ ಅಧ್ಯಕ್ಷರು ಭಜನಾ ಪರಿಷತ್ ಇವರ ನೇತೃತ್ವದಲ್ಲಿ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ನೆರವೇರಿಸಿ ಶಿಸ್ತಿನಿಂದ ನಡೆಸಿದ್ದೀವಿ. ಶಿಸ್ತು ಅನ್ನೋದು ಬಹಳ ಮುಖ್ಯ. ನಾವು ಶಿಸ್ತಿನ ಬಗ್ಗೆ ನಾವಿಲ್ಲಿ ಬಹಳ ಹೇಳಿದ್ದೇವೆ. ಅಂದರೆ ಧೂಮಪಾನ ಮದ್ಯಪಾನ ಇಲ್ಲಿಗೆ ಅವಕಾಶ ಇಲ್ಲ. ಸ್ವಲ್ಪ 7 ದಿವಸ ನೀವೆಲ್ಲ ದೂರ ಇದ್ದೀರಿ. ಯಾರ್ಯಾರಿಗೆ ಅಭ್ಯಾಸ ಇದ್ದವರೆಲ್ಲ 7 ದಿವಸ ಬಿಟ್ಟಿದ್ದೀರಿ. ಇನ್ನು ಮುಂದೆ ಬಿಡೋದು ಸುಲಭ. ನಿಮಗೆ ಮನಸ್ಸು ಮಾಡಿ ನೀವು ಬಿಟ್ಟು ಬಿಡ್ಬೋದು. ಕೆಲವರಿಗೆ ಅಭ್ಯಾಸ ಇರ್ಬೋದು, ಧೂಮಪಾನದ ಅಭ್ಯಾಸ ಇರ್ಬೋದು, ಕುಡಿತದ ಅಭ್ಯಾಸ ಇರ್ಬೋದು. ಆದರೆ ಈಗ 7 ದಿವಸಗಳಿಂದ ನೀವು ಮುಕ್ತರಾಗಿ ನೀವು ಮುಂದೆ ಬಿಟ್ಟು ಬಿಡ್ಬೋದು. ಸ್ವಚ್ಛತೆಯನ್ನು ಕಾಪಾಡಬೇಕು. ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಉತ್ತಮ ಸಂಬಂಧವನ್ನು ಬೆಳೆಸ್ಕೊಳ್ಬೇಕು ಮತ್ತು ಎಲ್ಲ ರೀತಿಯಲ್ಲೂ ಪರಿವರ್ತನೆ ಆಗಬೇಕು ಅಂತ ನಿಮಗೆ ಮಾರ್ಗದರ್ಶನ ಕೊಟ್ಟಿದ್ದು ಮಾತ್ರ ನೀವು ಅದನ್ನು ಪಾಲಿಸಿದ್ದೀರಿ. ಈ ಅನುಭವವನ್ನು 7 ದಿವಸದ ಅನುಭವವನ್ನು ಬಿಟ್ಟು ಬಿಡಬೇಡಿ. ನಮ್ಮ ಶಬರಿಮಲೆ ಯಾತ್ರೆಗೆ ಹೋಗುವವರು 48 ದಿವಸ ಮದ್ಯಪಾನ ಬಿಡ್ತಾರೆ, ಬರುವಾಗ 2 ದಿವಸ ತಡವಾಗಿ ಮನೆಗೆ ಬರ್ತಾರಂತೆ. ಯಾಕೆ 48 ದಿವಸದ ಕೂಡಲೇ ಮನೆಗೆ ಹೋಗ್ತಾರೆ ಅಂತ ಕೆಲಸ ಮಾಡಬೇಡಿ. 7 ದಿವಸದಲ್ಲಿ ಅಭ್ಯಾಸವನ್ನು ಸರಿಯಾಗಿ ಬೆಳೆಸ್ಕೊಳ್ಳಿ. ಶಿಸ್ತನ್ನು, ಯೋಗವನ್ನು ಬಿಡಬೇಡಿ. ಯೋಗಾಭ್ಯಾಸವನ್ನು ಮಾಡಿದ್ದೀರಿ ಬೆಳಿಗ್ಗೆ, ಅದು ಇಲ್ಲೇ ಬಿಟ್ಟು ಹೋಗ್ಬಿಟ್ರೆ ನಮಗೆ ಲಾಭ ಆಗುತ್ತೆ, ನಿಮ್ಮದು ಪುಣ್ಯ ಇಲ್ಲೇ ಉಳಿತದೆ. ಆದರೆ ನಮ್ಮ ಉದ್ದೇಶ ಇರುವುದು ನೀವು ಅದನ್ನು ಮನೆಗೆ ಕೊಂಡು ಹೋಗಬೇಕು, ನಿಮ್ಮ ಗ್ರಾಮಕ್ಕೆ ಕೊಂಡು ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಯೋಗಾಭ್ಯಾಸವನ್ನು ಕೊಂಡೋಗಿ ನಿಮ್ಮ ಊರಲ್ಲಿ ಮಕ್ಕಳನ್ನು ಬಹಳ ಜನ ತಯಾರು ಮಾಡಿದ್ದೀರಿ. ಸಣ್ಣ ಮಕ್ಕಳು ಬಹಳ ನೃತ್ಯ ಮಾಡ್ತಾ ಇಲ್ಲಿ ಬಂದಿದ್ದರು. ಇವನ್ನೆಲ್ಲ ತಯಾರು ಮಾಡಿದವರು ನೀವು. ಆದರೆ ಇನ್ನು ಮುಂದಕ್ಕೆ ಹೊಸ ತಂಡಗಳನ್ನು ಕಟ್ಟಿ, ಹೊಸ ತಂಡಗಳನ್ನು ಕಟ್ಟಿ ಅದನ್ನು ಚೆನ್ನಾಗಿ ನಿರ್ವಹಿಸಿಕೊಂಡು ಹೋಗುವಂತೆ ಮಾಡಿ ಅಂತ ಹೇಳ್ತಾ, ಇವತ್ತು ಬಹಳ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಶ್ರೀಮಾನ್ ಕೂರ್ಸಾರ ಶ್ರೀಗಳವರು ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಹಿರಿಯರು ನನಗೆ ಬಹಳ ಪ್ರಿಯರು. ನಮ್ಮ ಕ್ಷೇತ್ರದ ಧರ್ಮಸ್ಥಳದಿಂದ ನಾವು ಮೊದಲು ಧಾರವಾಡಕ್ಕೆ ಹೋದಾಗ ನಾವು ಅಪರಿಚಿತರಾಗಿದ್ದೆವು. ಆ ಸಂದರ್ಭದಲ್ಲಿ ಅವರ ಹಿರಿಯರ ಗುರುಗಳು ಬಹಳ ನಮಗೆ ಕರೆದು ಪ್ರೀತಿ ಮಾಡಿ ನನ್ನ ಹೆಚ್ಚು ಕಡಿಮೆ ಪ್ರತಿ ಬಾರಿ ಧಾರವಾಡಕ್ಕೆ ಹೋದಾಗ ನೀವು ಹೋಗ್ತಿದ್ದೆ. ಅವರು ಕರೆದು ಕೂತ್ಕೊಳಿಸೋದು ಮಾತ್ರ ಏನು ಹೇಳ್ತವ್ರು, ಹೇಗಿದೆ ಎಲ್ಲ ಸಮಸ್ಯೆಗಳನ್ನು ಚೆನ್ನಾಗಿ ನಡೀತಿದೆ, ಏನಾದ್ರು ಸಮಸ್ಯೆ ಇದ್ದರೆ ನನಗೆ ಹೇಳ್ತಿದ್ರು ಮತ್ತು ಪ್ರೋತ್ಸಾಹವನ್ನು ಕೊಡ್ತಿದ್ರು, ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಅವರಿಗೆ ಕೃತಜ್ಞತಾ ರೂಪದಲ್ಲಿ ಅವರ ಪೂಜ್ಯರನ್ನು ಇವತ್ತು ನಾನು ಆಹ್ವಾನಿಸಿದ್ದೇನೆ. ಅವರು ಬಂದು ಒಳ್ಳೆಯ ಪ್ರವಚನ ನೀಡಿ ನಿಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಪೂಜ್ಯರಿಗೆ ನಾನು ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಪರವಾಗಿ ನನ್ನ ಗೌರವವನ್ನು ಸಮರ್ಪಿಸಿ ತಮ್ಮ ಸಂದೇಶ, ತಮ್ಮ ಸಂಪರ್ಕ ಯಾವಾಗಲೂ ಇಲ್ಲಿ ಕ್ಷೇತ್ರಕ್ಕೆ ಅಂತ ಆಶಿಸ್ತೇನೆ. ಅದೇ ರೀತಿ ಇಳಿಯರಾಜವರು ಬಹಳ ಒಳ್ಳೆಯ ಸಂಗೀತಗಾರರು ಹಾಗೂ ಬಹಳ ಶ್ರೇಷ್ಠ ಸಂಗೀತಗಾರರು. ಅವರು ಕೂಡ ನಿನ್ನೆಯಿಂದ ಬಂದು ನಮ್ಮ ಕ್ಷೇತ್ರದ ವಿವಿಧ ವಿಭಾಗಗಳನ್ನು ಸಂಚರಿಸಿ ನೋಡಿ ಬಹಳ ಸಂತೋಷಪಟ್ಟೆ. ಅವರಿಗೂ ಕೂಡ ನಾನು ಇಲ್ಲಿ ಕ್ಷೇತ್ರ ಪರವಾಗಿ ಸಂಕಲ್ಪ ಕೊಡ್ತೇನೆ. ನಮ್ಮ ಮಂತ್ರಿಗಳು ಮೊದಲ ಬಾರಿ ಈಗ ಸಚಿವರಾದ ಮೇಲೆ ಮೊದಲ ಬಾರಿಗೆ ಇಲ್ಲಿ ಬಂದಿದ್ದಾರೆ. ಅವರು ಗುಜರಾತ್ ಕೂಡ ಅವ್ರ ಕೈಯಲ್ಲೇ ಇದೆ. ಹಾಗಾಗಿ ಕ್ಷೇತ್ರವನ್ನು ಸಂದರ್ಶನ ಮಾಡಿ ಕ್ಷೇತ್ರದ ಚಟುವಟಿಕೆ ನೋಡಿ ಅವರು ಕೂಡ ಸಂತೋಷಪಟ್ಟಿದ್ದಾರೆ ಅಂತ ತಿಳಿದಿದ್ದೇನೆ. ಅವರಿಗೂ ಕೂಡ ನಾನು ತುಂಬ ಸಂತೋಷವನ್ನು ಮತ್ತು ಧನ್ಯವಾದವನ್ನು ಹೇಳಿ ನಿಮ್ಮ ಸಹಕಾರವನ್ನು ಮುಂದೆ ಕೂಡ ಇರಲಿ ಎಂದು ಆಶಿಸಿ, ಪ್ರತಾಪ್ ಸಿಂಹ ನಾಯಕರು ನಮ್ಮ ವಿಧಾನ ಪರಿಷತ್ ಸದಸ್ಯರು ಯಾವತ್ತೂ ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಒಳ್ಳೆ ಮಾತನಾಡ್ತಾರೆ. ಅವರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಹೇಳಿ, ಇಲ್ಲಿ ಎಲ್ಲ ಕಾರ್ಯಕರ್ತರು ಊರವರು ಮತ್ತು ಈ ಇದಕ್ಕಾಗಿ ತಮ್ಮ 7 ದಿವಸವನ್ನು ಮೀಸಲಾಗಿದ್ದಂಥ ಅನೇಕ ಮಂದಿ ಇದ್ದಾರೆ. ಅವರೆಲ್ಲರನ್ನು ಪ್ರತ್ಯೇಕವಾಗಿ ನಾನು ಗುರುತಿಸಿ ನಿಮ್ಮೆಲ್ಲರ ಸೇವೆಯನ್ನು ಬಹಳ ಸಂತೋಷದಿಂದ ನಾನು ಈ ಸಂದರ್ಭದಲ್ಲಿ ಸ್ವೀಕರಿಸಿ ನಿಮಗೆಲ್ಲರಿಗೂ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿಂದ ಪ್ರಾರ್ಥಿಸ್ತೇನೆ, ಶುಭ ಹಾರೈಸ್ತೇನೆ. ನೀವೆಲ್ಲರೂ ಕೂಡ ಇವತ್ತು ಮನೆಗೆ ಹೋದಾಗ ಇನ್ನು 2 ದಿವಸ ಮನೆಯವರಿಗೆಲ್ಲ ಧರ್ಮಸ್ಥಳದ ವಿಷಯ ಹೇಳಿ, ಇಲ್ಲಿ ಹೇಗೆ ಶಿಬಿರ ನಡೆಯಿತು, ಕಾರ್ಯಕ್ರಮ ಹೇಗೆ ನಡೆಯಿತು, ಏನು ಭಜನೆ ನಡೆಯಿತು ಅಂತ ಹೇಳಿ. ಅದರ ಜೊತೆಗೆ ಭಜನೆ ಮನೆಯವರಿಗೆ ಕಲಿಸಿ, ಮೊದಲು ಮನೆಯವರಿಗೆ ಕಲಿಸಿ, ಆಮೇಲೆ ಊರವರಿಗೆ ಕಲಿಸಲಿಕ್ಕೆ ಹೋಗಿ. ಹಾಗಾಗಿ ನಿಮ್ಮ ಭಜನೆಯ ಈ ಕಮ್ಮಟದ ನಿಮಗೂ ಮನೆಗೂ ಬೆಳಗಲಿ, ಊರು ಬೆಳಗಲಿ ಎಂದರೆ ಆಶಿಸಿ ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದ ಕೊಡ್ತೇನೆ. ಈ ಯಶಸ್ಸಿಗೆ ಕಾರಣಕರ್ತರಾದ ಎಲ್ಲ ಕಾರ್ಯಕರ್ತರನ್ನು ಅಭಿನಂದಿಸಿ. ಸಚಿವರು ಸಾರಿಗೆ ಸಚಿವರಾಗಿ 2ರ
ಸಂಯುಕ್ತ ಚಿಂತನೆಗಳಂತೆ ಶಕ್ತಿ ಯೋಜನೆಯ ಮೂಲಕ ತಾಯಂದಿರಿಗೆ ಧರ್ಮಕ್ಷೇತ್ರಗಳ ಪ್ರವಾಸ ಪುಣ್ಯ ಸಂಚಯದ ಚಿಂತನೆಗಳ ಮೂಲಕ ಜನಮಾನಸಕ್ಕೆ ಸಂತೋಷವನ್ನು ತಮ್ಮ ಇಲಾಖೆಯ ಮೂಲಕ ನೀಡಿದವರು ಶ್ರೀ ರಾಮಲಿಂಗಾರೆಡ್ಡಿಯವರು. ಈ ಕಾರ್ಯಕ್ರಮಕ್ಕೆ ಶುಭ ನುಡಿಯನ್ನು ಸಂದೇಶವನ್ನು ನೀಡಬೇಕಾಗಿ ಗೌರವಿತ ಸಚಿವರಿಗೆ ವಿನಂತಿಸಿಕೊಳ್ತಾ ಇದ್ದೀನಿ. ಇವತ್ತು ಭಜನಾ ತರಬೇತಿ ಕಾರ್ಯಕ್ರಮ 25ನೇ ವರ್ಷ. ಈಗಾಗಲೇ ಸಹಸ್ರಾರು ಜನಕ್ಕೆ 25 ವರ್ಷಗಳಿಂದ ಭಜನಾ ತರಬೇತಿಯನ್ನು ಕೊಟ್ಟು ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸವನ್ನು ಧರ್ಮಸ್ಥಳ ಹೆಗ್ಗಡೆಯವರು ಮಾಡಿದ್ದಾರೆ. ಮತ್ತು ಕಲ್ತಿರ್ತಕ್ಕಂಥದ್ದನ್ನು ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಅದನ್ನು ಬೇರೆಯವರಿಗೂ ಕಲಿಸುವಂಥ ಕೆಲಸವನ್ನು ಮಾಡಬೇಕು. ನೀವು ಕೂಡ ಒಂದು ಜೀವನದಲ್ಲಿ ಅಂತ ಇದನ್ನು ಬೆಳೆಸ್ಕೊಂಡು ಬೇರೆಯವರಿಗೂ ಕಲಿಸಿ ಇನ್ನೂ ಹೆಚ್ಚು ಜನ ಈ ಒಂದು ಭಜನೆ ಮತ್ತು ಇನ್ನಿತರ ಧಾರ್ಮಿಕ ಚಟುವಟಿಕೆಯಲ್ಲಿ ತೊಡಗುವ ರೀತಿ ಮಾಡಬೇಕು ಅಂತೇಳಿ ಇವತ್ತು ಧರ್ಮಸ್ಥಳದ ಕ್ಷೇತ್ರ ಮತ್ತು ಧರ್ಮಾಧಿಕಾರಿಗಳು ಅನೇಕ ಕ್ಷೇತ್ರಗಳು ನಮ್ಮ ರಾಜ್ಯದಲ್ಲಿದೆ. ಅದರಲ್ಲಿ ಧರ್ಮಸ್ಥಳ ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರ. ರಾಜ್ಯದ ಉದ್ದಗಲಕ್ಕೂ ಎಲ್ಲ ಜಿಲ್ಲೆಗಳಿಂದ ಕೂಡ ಇಲ್ಲಿ ಬರ್ತಾರೆ, ಬೇರೆ ರಾಜ್ಯಗಳಿಂದ ಕೂಡ ಬರ್ತಾರೆ. ಮತ್ತು ಧರ್ಮಾಧಿಕಾರಿಗಳು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಹಲವಾರು ದಶಕಗಳಿಂದ ಅವರ ತಂದೆಯವರ ಕಾಲದಿಂದ ಕೂಡ ಅನೇಕ ಸೌಕರ್ಯಗಳನ್ನು ಮಾಡಿಕೊಟ್ಟು ಮಂಜುನಾಥಸ್ವಾಮಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡಿಸಿ ಅದನ್ನು ಇದು ಸನ್ಮಾರ್ಗದಲ್ಲಿ ಹೋಗೋ ಕೆಲಸಕ್ಕೆ ಅವರು ಪೂರ್ವಕವಾಗಿ ಇವಾಗ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಮತ್ತು ಬೇರೆ ಕ್ಷೇತ್ರಗಳು ಈ ಕ್ಷೇತ್ರಗಳಿಗೆ ಹೋಗಿದ್ದಾಗ ಕ್ಷೇತ್ರದ ಧರ್ಮಾಧಿಕಾರಿಗಳು ವಿಶೇಷ ಒಂದು ಚಿಂತನೆ ಇರ್ತಕ್ಕಂಥವ್ರು, ಸಮಾಜದ ಬಗ್ಗೆ ಹೆಚ್ಚು ಕಳಕಳಿ ಇರ್ತಕ್ಕಂಥವ್ರು. ಅವರು ಯಾವುದೇ ಒಂದು ಕ್ಷೇತ್ರದಲ್ಲಿ ಕೈ ಹಾಕಿದ್ರು ಕೂಡ ಅದನ್ನು ಎಲ್ಲ ಲಕ್ಷಗಟ್ಟಲೆ ಜನಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಈ ಗ್ರಾಮೀಣ ಅಭಿವೃದ್ಧಿ, ನಾನು ಹಿಂದೆ 2005 ಒಂದ್ಸಲಿ ಬಂದಿದ್ದೆ. ಕೌಶಲ್ಯ ಅಭಿವೃದ್ಧಿ ಒಂದು ಟ್ರೈನಿಂಗು ಇತ್ತು. ಆಗ ವಿದ್ಯಾಮಂತ್ರಿ ಆಗಿದ್ದಾಗ ಅಂತ ಸಂದರ್ಭದಲ್ಲಿ ಕೂಡ ನನ್ನನ್ನು ಕರೆಸಿದ್ರು. ಮತ್ತು ಇವತ್ತು ಲಕ್ಷಗಟ್ಟಲೆ ಜನಕ್ಕೆ ಈ ಒಂದು ಗ್ರಾಮೀಣ ಅಭಿವೃದ್ಧಿನಲ್ಲಿ ವಿಶೇಷವಾಗಿ ಯುವಕರಿಗೆ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಹೆಣ್ಮಕ್ಕಳಿಗೆ ಅವರ ಕಾಲ ಮೇಲೆ ಅವರು ನಿಲ್ಲುವಂಥ ಒಂದು ಶಕ್ತಿಯನ್ನು ಅವರು ಗಳಿಸಿ ಕೊಟ್ಟಿದ್ದಾರೆ. ಅದೇ ರೀತಿ ವಿದ್ಯಾಕ್ಷೇತ್ರದಲ್ಲೂ ಅಷ್ಟೇ ಅನೇಕ ವಿದ್ಯಾಸಂಸ್ಥೆಗಳನ್ನು ತೆಗೆದು ಅದನ್ನು ವೈದ್ಯಕೀಯ ಶಿಕ್ಷಣ ಎಲ್ಲ ಪ್ರತಿಯೊಬ್ಬರು ಕೂಡ ಈಗೆಲ್ಲ MBBS ಅಂತ ಹೋಗ್ತಾರೆ. ಅದರ ಆಯುರ್ವೇದಿಕ್ಕು ಒಂದು ಸಂಸ್ಥೆಗಳನ್ನು ನಮ್ಮ ಮೆಡಿಕಲ್ ಕಾಲೇಜಸ್ನ ತೆಗೆದು ನಮ್ಮ ಪುರಾತನ ವೈದ್ಯಕೀಯ ಪದ್ಧತಿಯನ್ನು ಹೆಚ್ಚು ಜನಕ್ಕೆ ತಲುಪುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಕೂಡ ಅದು ಸಹಸ್ರಾರು ಅಲ್ಲ, ಲಕ್ಷಗಟ್ಟಲೆ ಜನಕ್ಕೆ ತಲುಪುವಂಥ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ಯುವಕರಿಗೆ ಸುಮಾರು 40 ಲಕ್ಷಕ್ಕಿಂತಲೂ ಕೂಡ 2 ಸತಿ ಈ 40 ಲಕ್ಷಕ್ಕಿಂತಲೂ ಸ್ವಯೋದ್ಯೋಗ ತರಬೇತಿ ಕೊಟ್ಟು ಅವ್ರ ಕಾಲ ಮೇಲೆ ಅವರು ನಿಲ್ಲುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಆಗಲೇ ಹೇಳಿದ್ದು, ಬೇರೆ ಕ್ಷೇತ್ರಗಳು ಈ ಕ್ಷೇತ್ರದ ಧರ್ಮಾಧಿಕಾರಿಗಳು ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತಲ್ಲ, ಆದರೆ ಇವರು ವಿಶೇಷ ದೃಷ್ಟಿಕೋನ, ಆ ದೃಷ್ಟಿಕೋನದಿಂದ ಇವರು ಕೂಡ ಲಕ್ಷಗಟ್ಟಲೆ ಜನಕ್ಕೆ ಅನುಕೂಲ ಆಗಿರ್ತಕ್ಕಂಥದ್ದು. ಅವರ ಮನಸ್ಸಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡುವಂಥ ಒಂದು ದೊಡ್ಡ ಒಂದು ಗುಣ ಇರೋದರಿಂದ ಇದು ಸಾಧ್ಯ ಆಗಿದೆ ಅಂತೇಳಿ ಇವರು ಮುಂದಕ್ಕೂ ಕೂಡ ಇನ್ನೂ ಹೆಚ್ಚು ಕೋಟಿಗಟ್ಟಲೆ ಜನಕ್ಕೆ ಈ ಒಂದು ಸವಲತ್ತುಗಳು ಸಿಗುವಾಗೆ ಅವರ ಪ್ರಯತ್ನದಿಂದ ಮುಂದಕ್ಕೆ ಇನ್ನೂ ಕೂಡ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಬಂದು ಈ ಕೂಡ ಮಾತನಾಡಲು ಅವಕಾಶ ಮಾಡಿಕೊಟ್ಟರು ಮತ್ತು ತಮ್ಮೆಲ್ಲ ಕೂಡ ಭೇಟಿ ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಧರ್ಮಾಧಿಕಾರಿಗಳಾದ ಹೆಗ್ಗಡೆಯವರ ವಿಶೇಷ ಧನ್ಯವಾದಗಳನ್ನು ಹೇಳಿ ವೇದಿಕೆ ಮೇಲಿರ್ತಕ್ಕಂಥವ್ರಿಗೆ ತಮಗೆ ಎಲ್ಲರಿಗೂ ಕೂಡ ಧನ್ಯವಾದಗಳಲ್ಲಿ ನಾನು ಮಾತನಾಡ್ತೇನೆ. ಮಾನ್ಯ ಸಚಿವರಿಂದ ಪೂಜ್ಯ ಅವರಿಗೆ ಗೌರವಾರ್ಪಣೆ. ಕಮ್ಮಟ ಇಡೀ ಸಮಾಜವನ್ನು ಒಗ್ಗೂಡಿಸುವಂಥ ಕಾರ್ಯದಲ್ಲಿ ಭಜನೆಗೆ ಏನಾದರೂ ಒಂದು ಹೊಸ ಭಾಷ್ಯವನ್ನು, ಹೊಸ ಸಂಘಟನೆಯನ್ನು, ಭಜನೆಗೆ ಹೊಸ ರೂಪವನ್ನು ಕೊಟ್ಟಂತೆ ಅದು ಪರಮ ಪೂಜ್ಯ ಹೆಗ್ಗಡೆಯವರು. ಹಾಗಿರುವಾಗ ಇದನ್ನು ನಮ್ಮ ಸೌಭಾಗ್ಯ ಅಂತ ತಿಳ್ಕೊಳ್ಳುತ್ತಾ
ಪೂಜ್ಯ ಕಾಮರಿಗೆ ಅನಂತರಾಮ್ ಮತ್ತು ಬಳಗದವರಿಂದ ಸನ್ಮಾನ. ರಜತ ಸಂಭ್ರಮದಲ್ಲಿ ರಜತ ಕಿರೀಟದ ಜೊತೆಗೆ ಪೂಜ್ಯ ಕಾಮಂಗರನ್ನು ಕಾಣುವ ಸೌಭಾಗ್ಯ ಪರಿಪೂರ್ಣ ಹಂತದಲ್ಲಿ ಇದು ರಜತ ಮಹೋತ್ಸವವಾಗಿದೆ. ಈ ಒಂದು ಮಹಿಳಾ ಶಕ್ತಿಗೆ ಭಜನೆಯ ಸೌಭಾಗ್ಯವನ್ನು ನೀಡಿದವರು ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರು. ಅವರನ್ನು ಕೂಡ 25ನೇ ವರ್ಷದ ಈ ಸಂಭ್ರಮ ಕ್ಷಣದಲ್ಲಿ ಸನ್ಮಾನಿಸಬೇಕು ಅಂತ ಹೇಳುವಂತಹ ಆಶಯ. ಇದರ ಜೊತೆಗೆ ಧಾರ್ಮಿಕ ಕ್ಷೇತ್ರದ ವ್ಯವಸ್ಥೆಗಳ ಮುನ್ಸದ್ದಿ ನವನವೀನ ಶೋಧನೆಗಳನ್ನು ಮಾಡಿದ ಪ್ರತಿಭಾಶಾಲಿ ಶಿಕ್ಷಣ ತಜ್ಞ ಆರ್ಥಿಕ ಚಿಂತಕ ಹಲವು ಯೋಜನೆಗಳ ಜನಕ ಶೀಲ ಸ್ವಭಾವ ಬುದ್ಧಿಶಕ್ತಿಯ ಹೊಣೆಗಾರಿಕೆಯನ್ನು ಅಪಾರವಾಗಿ ಗೌರವಿಸುತ್ತಿರುವಂತಹ ಶ್ರೀ ಹರ್ಷೇಂದ್ರ ಕುಮಾರ್ ಅವರಿಗೆ ಜೋರಾದ ಚಪ್ಪಾಳೆ, ಶುಚಿಯಾದ ಊಟ, ರುಚಿಯಾದ ವ್ಯವಸ್ಥೆಗಳು ಶ್ರೀ ಹರ್ಷೇಂದ್ರ ಕುಮಾರ್ ಅವರ ಚಿಂತನೆ. ಹಾಗೆ ಅನಂತರಾಮ್ ಅವರು ಹೊಸ ಹೊಸ ಚಿಂತನೆಗಳ ಜೊತೆಗೆ ಹೊಸ ತಂತ್ರಜ್ಞಾನದ ಸಲಹೆ ಕೊಡುತ್ತಿರುವಂತಹ ಶಿಲ್ಪಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರಿಗೆ ಕೂಡ ಸನ್ಮಾನ ಮಾಡಬೇಕು ಅಂತ ಹೇಳುವಂತ ಬಯಕೆಯನ್ನು ಕೊಟ್ಟಿದ್ದಾರೆ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು. ಪರಿಷತ್ತಿನ ವತಿಯಿಂದ ಪೂಜ್ಯ ಕಾಮಂದರಿಗೆ ಗೌರವ ಸಮರ್ಪಣೆ. 25 ವರ್ಷಗಳ ಈ ಒಂದು ಯಶಸ್ಸಿನ ಪಯಣಕ್ಕೆ ಭಜನಾ ಪರಿಷತ್ತಿನ ವತಿಯಿಂದ ಅಧ್ಯಕ್ಷರು ಬಾಲಕೃಷ್ಣ ಪಂಜ ಮತ್ತು ಸೇರಿರುವಂಥ ಎಲ್ಲ ಗಣ್ಯರು ಈ ಒಂದು ನಮ್ಮೆಲ್ಲರ ಸೌಭಾಗ್ಯ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಜನೆಯ ಜೊತೆಗೆ ಹೊಸ ಹೊಸ ಅನ್ವೇಷಣೆಗಳ ಕಾರ್ಯಯೋಜನೆಯನ್ನು ಮಾಡಿದ ಭಜನಾ ಪರಿಷತ್ತಿನ ಮೂಲಕ ಸಂಘಟನೆಯನ್ನು ಮಾಡಿದ ಭಜನೆ ಅಂತಕ್ಕೆ ಹೊಸ ರೀತಿಯ ಅರ್ಥವನ್ನು ನೀಡಿದ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿಗೆ ಭಜನಾ ಪರಿಷತ್ತಿನಿಂದ ಸನ್ಮಾನ. ಹಾಡನ್ನು ಹಾಡುವ ಮೂಲಕ ಕೇಳುವ ಮೂಲಕ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಜೈ ಜೈ ಹನುಮಾನ್ ಜೈ 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 ಪವನ್ 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 ಹನುಮಾನ್
ವರ್ಷಗಳ ಕಾಲ ನಡೆದ ಸಪ್ತಾಹದಲ್ಲಿ ಒಳ್ಳೆ ರೀತಿಯಲ್ಲಿ ಭಜಕರು ಅಭ್ಯಾಸ ಮಾಡಿದ್ದಾರೆ, ತಲ್ಲೀನತೆಯಿಂದ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿದ್ದಾರೆ. ಹಾಡುಗಾರಿಕೆ ಮತ್ತು ನೃತ್ಯ ಎರಡರೂ ಕೂಡ ಒಳ್ಳೆ ರೀತಿಯಲ್ಲಿ ಅಭ್ಯಾಸ ಮಾಡಿದ್ದಾರೆ. ಹಾಗಾಗಿ ಇವೆಲ್ಲ ತಮ್ಮ ತಮ್ಮ ಗ್ರಾಮಗಳಿಗೆ ಹೋಗಿ ಭಜನೆಯನ್ನು ಮತ್ತು ಪ್ರವಚನಗಳನ್ನು ಮಾಡಿ ತಮ್ಮ ಗ್ರಾಮದಲ್ಲಿ ಸೌಹಾರ್ದತೆ ಮತ್ತು ಪ್ರೇಮ, ಸ್ನೇಹ ಮತ್ತು ಒಗ್ಗಟ್ಟಿರುವಂತೆ ನೋಡಿಕೊಳ್ಬೇಕು ಅಂತ ನಮ್ಮ ಉದ್ದೇಶ. ಈ ಎಲ್ಲ ಉದ್ದೇಶವು ಸಫಲವಾಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಇವತ್ತು ಇಳೆಯರಾಜ ಮತ್ತು 3000 ಜಗರುಗಳು ಬಂದಿರುವಂಥದ್ದು ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಕಿರೀಟಪ್ರಾಯವಾಗಿದೆ. ಅವರೆಲ್ಲರೂ ಕೂಡ ನಾನು ಅಭಿನಂದಿಸಿ ಇನ್ನು ಮುಂದೆ ಕೂಡ ಈ ಕಾರ್ಯ ಒಳ್ಳೆಯದಾಗಲಿ ಅಂತ ಭಾವಿಸ್ತೇನೆ. ಏಕಬಳಕೆ ಪ್ಲಾಸ್ಟಿಕ್ ಧರ್ಮಸ್ಥಳ ಈಗ ಇಡೀ ವಿಶ್ವದಲ್ಲಿ ಪ್ಲಾಸ್ಟಿಕ್ ಬಳಕೆ ವಿರುದ್ಧ ಜಾಗೃತಿ ಮೂಡಿದೆ. ಈ ಜಾಗೃತಿ ಹೇಗೆ ಮೂಡಿದೆ ಅಂತಂದರೆ, ಪ್ಲಾಸ್ಟಿಕ್ಕಿಂದ ಆಗುವ ಅನಾಹುತಗಳನ್ನು ನಾವೆಲ್ಲ ಕಂಡಿದ್ದೇವೆ ಮತ್ತು ಅನುಭವಿಸಿದ್ದೇವೆ. ಆದ್ದರಿಂದ ನಮ್ಮ ಗ್ರಾಮದಲ್ಲಿ ಏಕಬಳಕೆಯ ಪ್ಲಾಸ್ಟಿಕ್ಕನ್ನು ಮುಕ್ತ ಗ್ರಾಮ ಅಂತ ಹೇಳಿ ನಾವು ಘೋಷಿಸಿದ್ದೇವೆ. ಇದನ್ನು ಅನುಷ್ಠಾನ ಮಾಡ್ತೇವೆ. ಈ ಕ್ಷೇತ್ರದಲ್ಲಿ ಅನುಷ್ಠಾನ ಮಾಡಿದ ಬರುವಂಥ ಸಾವಿರಾರು ಭಕ್ತರಿಗೆ ಇದು ಒಳ್ಳೆಯ ಸಂದೇಶ ಹೋಗುತ್ತೆ ಅಂತ ನಾನು ನಂಬಿದ್ದೇನೆ. ನಾವು ಕೆಲವು ಬೋರ್ಡುಗಳನ್ನು ಕೂಡ ಇಲ್ಲಿ ಹಾಕಲಿಕ್ಕಿದ್ದೆ, ಬೋರ್ಡಿಂದ ಕೂಡ ಸಂದೇಶ ಓದಲಿದ್ದ ಆಸೆ ಬರ್ತೇನೆ.